respected chief guest, Shri Madhav Ullar. He is also called Parisara Premi like Salumarada Timmaka in our area. He is visiting each houses and providing the saplings to encourage afforestation. I also welcome management members, PTA members, headmistress, teachers, parents and my dear friends. Every program will begin with prayer. Here my friends are coming to pray to God for the success of this program. Bhagavandhyane Jagadishane Bhuvanantara Neeram Madarigiliside Karunaluve Kripamurtiye Kai hididu neemma munnadeside Anandavannu ನೀಡಿದೆ ಪತಹಾಸಿಗೆ ದೇವಾಗತಿ ತೋರಿಸಿರುವೆ ಭವಸಾಗರದೀನಿ ನಾವೇ ಆಗಿರುವೆ ಪತಹಾಸಿಗೆ ದೇವಾಗತಿ ತೋರಿಸಿರುವೆ ಭವಸಾಗರದೀನಿ ನಾವೇ ಆಗಿರುವೆ ಭಯ ಭೀತಿಯ ನಿನ್ನೊಳಗೆ ನೀ ಸೆಳೆದು ನೀ ಹರಸಿ ಕಾಪಾಡಿದೆ ಆನಂದವನ್ನು ನೀ ನೀಡಿದೆ ಭಗವತಿ ನೆಲೆಯು ಭಾವೈಕ್ಯ ನಿಲಯ ದೇವ ಮಕ್ಕಳು ಬೆರೆವ ಪುಣ್ಯ ದೇವಾಲಯ ಭಗವತಿ ನೆಲೆಯು ಭಾವೈಕ್ಯ ನಿಲಯ ದೇವ ಮಕ್ಕಳು ಬೆರೆವ ಪುಣ್ಯ ದೇವಾಲಯ ಸುಖ ಜೀವನ ಧೃತಿ ಚೇತನ ಇರಲೆಂದು ಎಂದೆಂದು ನೀ ಕರುಣಿಸಿ ಕಾಪಾಡಿದೆ. Next program is planting the saplings and the inauguration of Ma'am and Pramila Ma'am to escort the guests and the management members for planting the saplings. ಗೆಲುವಾಗಿ
ಈ ಒಂದು ದಿನದ ವಿಶೇಷ ಅಂತ ಹೇಳಿದ್ರೆ, ಗಿಡಗಳನ್ನು ನೆಟ್ಟು ವಿಶ್ವಕ್ಕೆ ಒಂದು ಪರಿಸರದ ಸಂದೇಶವನ್ನು ಸಾರುವಂತ. ಈ ವೇದಿಕೆಯಲ್ಲಿರ್ತಕ್ಕಂಥ ಶಾಲೆಯ ಅಧ್ಯಕ್ಷರೇ, ಇತರ ಎಲ್ಲ ಸದಸ್ಯರೇ, ಶಾಲೆಯ ಮುಖ್ಯೋಪಾಧ್ಯಾಯರೇ, ನನ್ನ ಪ್ರೀತಿಯ ಶಿಕ್ಷಕಿಯರೇ, ಅದಕ್ಕಿಂತಲೂ ಮಿಗಿಲಾಗಿ ಈ ಗಿಡವನ್ನು ನೋಡೋದಕ್ಕೆ, ಈ ಗಿಡವನ್ನು ನೆಡುವುದಕ್ಕೆ ನನ್ನ ಜೊತೆ ಸೇರಿಕೊಂಡು ತಮ್ಮ ಬಾಲಿನಲ್ಲಿ ಕೂಡ ಹಸಿರನ್ನ ಹೆಚ್ಚಿಸುವಂಥ ಒಂದು ಕಾರ್ಯದಲ್ಲಿ ನನ್ನ ಜೊತೆ ಕೈ ಜೋಡಿಸಿದಂಥ ನನ್ನ ಪ್ರೀತಿಯ ಮಕ್ಕಳು. ವಿಶ್ವ ಇವತ್ತು ಪ್ರಕೃತಿಯ ಆರಾಧನೆಯಲ್ಲಿ ತೊಡಗಿದೆ. ಪ್ರಾಚೀನ ಕಾಲದಲ್ಲಿ ನಾವು ಕೇಳಿದ್ದೇವೆ, ಭಾರತ ಮಾತ್ರ ಪ್ರಕೃತಿಯ ಆರಾಧನೆಯಲ್ಲಿ ತೊಡಗಿದೆ. ಕಳೆದ 15-20 ವರ್ಷದ ಹಿಂದೆ ಕಾಲ ಬದಲಾಗಿದೆ. ವಿಶ್ವ ಇವತ್ತು ಪ್ರಕೃತಿಯ ಆರಾಧನೆಯಲ್ಲಿ ತೊಡಗಿದೆ. ಪ್ರಕೃತಿಯ ಮುನಿಸು ಇಡೀ ವಿಶ್ವಕ್ಕೆ ದಕ್ಕಿದೆ. ತಾಪಮಾನ ಇರಬಹುದು, ಕಾಲದ ಬದಲಾವಣೆ ಇರಬಹುದು, ಈ ಎಲ್ಲ ಕಾರಣಗಳಿಗಾಗಿ ವಿಶ್ವದ ನಾಯಕರು ಒಂದು ಕಡೆ ಸೇರ್ತಾರೆ. ನಮ್ಗೆ ಗೊತ್ತಿದೆ ಪ್ರಕೃತಿಯಲ್ಲಿ ತಾಪಮಾನದ ಹೊಡೆತ ಎಷ್ಟು ಜೋರಾಗಿ ನಮ್ಮನ್ನ ಕಾಡ್ತಾ ಉಂಟು ಅಂತೇಳಿ. ಮಳೆಗಾಲದಲ್ಲಿ ಕೂಡ ಸತತ 2-3 ದಿನ ಮಳೆ ಬರದಿದ್ರೆ ಮೈ ಮೇಲೆ ಬೆವರಿನ ಸೆಲೆಗಳು ಕಾಣ್ತಾ ಉಂಟು. ಆಕಾಶದಲ್ಲಿ ಕರಿಮೋಡಗಳು ಹೇಗೆ ದಟ್ಟಣೆ ಮೂಡ್ತಾ ಉಂಟು, ಆಗ ಭೂಮಿ ನಾಚಿತೆ ಆ ಕರಿಮೋಡವನ್ನ ತನ್ನತ್ತ ಸೆಳೆಯುವುದರಲ್ಲಿ ಮಗ್ನವಾಗಿದೆ. ವಿದ್ಯಾರ್ಥಿ ಸ್ನೇಹಿತರೆ, ಇವತ್ತಿನ ಈ ಒಂದು ಕಾರ್ಯದಲ್ಲಿ ಈ ಒಂದು 3-4 ಗಿಡ ನೆಟ್ಟದರಲ್ಲಿ ಕೂಡ ತಮ್ಮ ಪಾಲು ಬಹಳ ಮುಖ್ಯವಾಗಿದೆ. ಮುಂದಿನ ದಿನದಲ್ಲಿ ಟೀಚರ್ನ ಜೊತೆ ಸೇರಿ ಆಗಲಿ ಅಥವಾ ತಮ್ಮ ಮನೆಯ ಪೋಷಕರು, ತಂದೆ ತಾಯಿಯ ಜೊತೆ ಸೇರಿ ಆಗಲಿ, ಎಲ್ಲರೂ ಕೂಡ ಇವತ್ತು ಎಷ್ಟು ಸ್ಟೂಡೆಂಟ್ಸ್ ಇದ್ದೀರಿ, ಎಲ್ಲರೂ ಕೂಡ ಮುಂದಿನ 1 ವಾರದ ಒಳಗೆ ತಮ್ಮ ಮನೆಯಲ್ಲಿ ಒಂದು ಹಣ್ಣಿನ ಗಿಡವನ್ನು ನೆಡಬೇಕು. ಎಲ್ಲರೂ ಕೈ ಎತ್ತೀರಾ? ನೆಡ್ತೀರಾ? ಜಾಗ ಇದೆಯಾ? ಒಂದು ಹಣ್ಣಿನ ಗಿಡ, ದೊಡ್ಡ ಮರ ಆಗುವಂಥದ್ದಲ್ಲ, ಸಣ್ಣ ಮರ ಆಗುವಂಥ ಹಣ್ಣಿನ ಗಿಡ ನರ್ಸರಿ ಅಥವಾ ಫಾರೆಸ್ಟ್ ಅಲ್ಲಿ ಸಿಗತ್ತೆ. ಎಲ್ಲರೂ ಒಂದೊಂದು ಗಿಡವನ್ನು ನೆಟ್ಟು ಈ ಒಂದು ಸ್ಮರಣೀಯ ದಿನವನ್ನ, ಭಗವತಿ ಶಾಲೆಯ ಈ ಒಂದು ಅತ್ಯಂತ ಶ್ರೇಷ್ಠವಾದ ದಿನವನ್ನ ಸ್ಮರಣೀಯಗೊಳಿಸಬೇಕಂತೇಳಿ ತಮ್ಮೆಲ್ಲರಲ್ಲಿ ವಿನಂತಿಯನ್ನು ಮಾಡ್ತೇನೆ. ನಮ್ಗೆ ಗೊತ್ತಿದೆ 2ರಿಂದ 7ನೇ ತಾರೀಕುವರೆಗೆ ಸಪ್ತಾಹವನ್ನು ಆಚರಿಸುವಂಥದ್ದು ಸರ್ಕಾರ. ಎಲ್ಲ ಶಾಲೆಯಲ್ಲಿ ಕೂಡ ಈ ಒಂದು ವನಮಹೋತ್ಸವದ ಸಂಭ್ರಮ, ಈ ದಿನವನ್ನ ನಾವು ಈ ಭಗವತಿ ಶಾಲೆಗೆ ನನಗೆ ತುಂಬಾ ಒಂದು ಖುಷಿ ಇದೆ. ಯಾಕಂತ ಹೇಳಿದ್ರೆ ನನ್ನ ಹಿಂದೆ ಇರತಕ್ಕಂಥ ಎಲ್ಲ ಇದರ ಡೈರೆಕ್ಟರ್ಸ್ ಅಂಡ್ ಪ್ರೆಸಿಡೆಂಟ್ ಅವರ ಮನೆಯಲ್ಲಿ ನನಗೆ ಗಿಡವನ್ನು ನಡೆಸಿದ್ದಾರೆ. ಆ ಮನೆಯಲ್ಲಿ ಎಲ್ಲ ಗಿಡಗಳು ಕೂಡ ದೊಡ್ಡದಾಗಿ ಹೆಮ್ಮರವಾಗುವ ನಿಟ್ಟಿನಲ್ಲಿ ಈಗ ದೊಡ್ಡದಾಗ್ತಾ ಇದೆ. ಸ್ನೇಹಿತರೆ, ನಾವು ವಿಶ್ವದ ಎಲ್ಲ ದೇಶವನ್ನ ನೋಡ್ತಾ ಇರ್ತೇವೆ. ಈಗ ಎಲ್ರಿಗೂ ತಮ್ಮ ಅಂಗೈಯಲ್ಲಿಯೇ ವಿಶ್ವವನ್ನ ಗಮನಿಸುವಂತ ಒಂದು ಅತ್ಯಂತ ಸೌಭಾಗ್ಯ ದೊರಕಿದೆ. ನೆಟ್ ಇರ್ಬೋದು, ಟಿವಿ ಇರ್ಬೋದು, ಯಾವುದೇ ಮಾಧ್ಯಮದಲ್ಲಿ ಕೂಡ ವಿಶ್ವದ ಎಲ್ಲ ಕಡೆ ನೀವು ನೋಡಿ, ಎಲ್ಲ ಕಡೆ ಕೂಡ ತಾಪಮಾನದ ಬಗ್ಗೆ ಒಂದು ದೊಡ್ಡ ಒಂದು ಸೆಮಿನಾರ್ಗಳು, ಪ್ರಾತ್ಯಕ್ಷಿಕೆಗಳು, ಪ್ಲಾಸ್ಟಿಕ್ ಅನ್ನು ಅಳಿಸುವಂತ ಒಂದು ದೊಡ್ಡ ನಿರ್ಧಾರಗಳು ಕೂಡ ಇವತ್ತು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಈ ವರ್ಷ ವಿಶ್ವಸಂಸ್ಥೆ ಒಂದು ಘೋಷಣೆಯನ್ನು ಮಾಡಿದೆ. ಪ್ಲಾಸ್ಟಿಕ್ ನಮ್ಮನ್ನು ಕೊಲ್ಲುವ ಮೊದಲು ನಾವು ಪ್ಲಾಸ್ಟಿಕ್ ಅನ್ನು ಕೊಲ್ಲಬೇಕಾಗಿದೆ. ಇದು ವಿಶ್ವದ ಅತ್ಯಂತ ಭೂಮಿಯ ಶ್ರೇಷ್ಠತೆಗೆ ಸಂಬಂಧಪಟ್ಟಂತ ಒಂದು ಘೋಷವಾಕ್ಯ ಇದು. ಇದನ್ನೆಲ್ಲ ನಾವು ಅನುಸರಿಸೋಣ. ಮುಂದಿನ ದಿನದಲ್ಲಿ ಪ್ಲಾಸ್ಟಿಕ್ ಅನ್ನು ತ್ಯಜಿಸಿ ಬಟ್ಟೆಯ ಚೀಲವನ್ನು ನಾವು ಪ್ರತಿ ಹಂತದಲ್ಲೂ ಮಾರ್ಕೆಟ್ಗೆ ಹೋಗ್ಲಿ, ಶಾಲೆಗೆ ಬರಲಿ, ಚೀಲದೊಳಗೊಂದು ಚೀಲವನ್ನು ತುಂಬಿಸಿಕೊಂಡು ಪ್ಲಾಸ್ಟಿಕ್ ಅನ್ನು ಅಳಿಸುವಂತ ಕಾರ್ಯವನ್ನ ಇವತ್ತಿನಿಂದ ನಾವು ಮಾಡೋಣ ಅಂತ ಹೇಳ್ತಾ, ಈ ಭಗವತಿ ಶಾಲಾ ಈ ಒಂದು ಪರಿಸರದ ಕಾರ್ಯಕ್ರಮದಲ್ಲಿ ನನಗೆ ಭಾಗವಹಿಸೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತ ಆಡಳಿತ ವರ್ಗ, ಪ್ರಾಂಶುಪಾಲರು, ನನ್ನ ಪ್ರೀತಿಯ ಶಿಕ್ಷಕರಿಗೂ ಕೂಡ
ನಾನು ಧನ್ಯವಾದವನ್ನು ಹೇಳ್ತಾ ಅವರು ಅವರಾಗಿದ್ದಾರೆ. ಇವತ್ತು ಸಾಲು ಮರ ತಿಂಬಕ್ಕಿಂತ ಜಾಸ್ತಿ ಮರವನ್ನು ನೆಟ್ಟು ಇವತ್ತು ಒಳ್ಳೆಯ ಹೆಸರನ್ನು ಗಳಿಸಿದವರು ನಮ್ಮ ಅವರ ಲಯನ್ಸ್ ನ ಸದಸ್ಯರು ಕೂಡ ಆಗಿದ್ದಾರೆ. ಎಲ್ಲ ಕಡೆಯಲ್ಲಿ ಅವರ ಹೆಸರು ಮಾಧವ್ ಅಂತೇಳಿ ಹೆಸರುವಾಸಿ ಆಗಿದ್ದಾರೆ. ಅವರಿಗೆ ಜೋರಾಗಿ ಚಪ್ಪಲ್ ತಟ್ಟಿ ನಾವು ಅವರಿಗೆ ಧನ್ಯವಾದ ಹೇಳಬೇಕು ಕೇಳ್ಕೊಳ್ತಾರೆ. Along with several ministers of cleanliness, discipline, cultural, health and hygiene, education and sports. The purpose of this process is to conscientize the young about electioneering, to inspire them to take up responsibility to be good to the newly elected school cabinet towards in the society. Now I call up the announce of the cabinet ministers of our school. Minister, High School, City, Higher Primary, Karthik S. Discipline Minister, High School, Karthik. Now I request Sri Raghavan Uchit, Vice President of Bhagavati Education Trust, to hand over the badges to High School SPL and Higher Primary SPL. Thank you, sir. Now I request Sri Sadashiv Ullal, the Secretary of Bhagavati Education Trust, to hand over the badges to Educational Ministers of High School and Higher Primary.
Anandri. The newly erected Council of Bhagavati School. Panadu. Do solemnly Panadu. pledge in the presence of God Ennate Janamantra. and His assembly to abide by the rules and regulations and to be honest character, to the core value that we stand for. You promise to carry out the duties and responsibilities entrusted to us with courage and conviction, and above all, to uphold our integrity of our school at all times. We hereby affirm that we will always honor the faith and trust deposited in our and work selflessly and tirelessly for the prestige, glory of our school. Good morning to all. Every program starts with the invoke of God. So we starting our program by a prayer. Now I call my friends to invoke of God. ನಿನ್ನೊಲುಮೆ ನಮಗಿರಲಿ ತಂದೆ, ಕೈ ಹಿಡಿದು ನೀ ನಡೆಸು ಮುಂದೆ. ನಿನ್ನಯ ಮಕ್ಕಳನ್ನು ಪ್ರೇಮದಲ್ಲಿ ನೀನು ಈ ಶಾಲೆಯೆಂದೆಂದು ನಗುವಂತೆ ಮಾಡು. ಆನಂದ ಸುಮವನ್ನು ಸೌರಭ ಕಾಸು ಸಫಲತೆಯ ಪಡೆವಂತೆ ಮಾಡೆನ್ನ ತಂದೆ. ಯಾವ ನೋವೇ ಬರಲಿ ಎದೆಗುಂದದಿರಲಿ, ಯಾವ ನೋವೇ ಬರಲಿ ಎದೆಗುಂದದಿರಲಿ, ಸತ್ಯ ಮಾರ್ಗದಿ ನಡೆವ ಶಕ್ತಿ ಕೊಡು ತಂದೆ. ನಿನ್ನೊಲುಮೆ ನಮಗಿರಲಿ ತಂದೆ, ಕೈ ಹಿಡಿದು ನೀ ನಡೆಸು ಮುಂದೆ. ನಿನ್ನೊಲುಮೆ ನಮಗಿರಲಿ ತಂದೆ, ಕೈ ಹಿಡಿದು ನೀ ನಡೆಸು ಮುಂದೆ. ಕೈ ಹಿಡಿದು ನೀ ನಡೆಸು ಮುಂದೆ. ಕೈ ಹಿಡಿದು ನೀ ನಡೆಸು ಮುಂದೆ. Now I call up my classmate Diresh to welcome the gatherings. Good morning to all. It's my pleasure to start the auspicious occasion by heartily welcoming everybody. First of all, I am glad to welcome Respect Shri Raghav Uchil, Vice President of Bhagavati Educational Trust for function. Welcome you, sir. Welcome to our Honorable Secretary of Bhagavati Educational Trust, Shri Dinakar Ullal, sir, to this function. Welcome you, sir. It's my turn to extend a gracious welcome to Srimati Lata Ravindra, Treasurer of Bhagavati Educational Trust for this program.
I hardly welcome to Sri Madhav Talpadi, Trustee of Bhagavati Educational Trust for this function. I would also like to express a warm welcome to Srimati Harnakshi Adyantaya, President of Bhagavati Parent Teacher Association. I would also like to welcome President of Bhagavati Iyer Primary School, President of Vice President Praveen sir. Welcome sir. ವನ ಮಹೋತ್ಸವವೆಂದರೆ ಸಾಮೂಹಿಕವಾಗಿ ಗಿಡ ನೆಡುವ ಕಾರ್ಯಕ್ರಮವಾಗಿವೆ. ಇದು 1950ರಲ್ಲಿ ಅಸ್ತಿತ್ವಕ್ಕೆ ಬಂದಿತು. ಅಂದಿನ ಕಾಲದ ಕೇಂದ್ರ ಸರ್ಕಾರದ ಕೃಷಿ ಮತ್ತು ಆಹಾರ ಇಲಾಖೆಯ ಸಚಿವರಾದ ಡಾಕ್ಟರ್ ಕೆ.ಎಂ. ಮುನ್ಸಿರವರು ಇದನ್ನು ಪ್ರಪ್ರಥಮವಾಗಿ ಪರಿಚಯಿಸಿದರು. ಈ ವನ ಮಹೋತ್ಸವ ಕಾರ್ಯಕ್ರಮವನ್ನು ಸಾಮಾನ್ಯವಾಗಿ ಜುಲೈ 1ರಿಂದ ಜುಲೈ 7ರವರೆಗೆ ಆಚರಿಸಲಾಗುತ್ತದೆ. ಅಂದಿನಿಂದ ಇಂದಿನವರೆಗೂ ಸ್ಥಳೀಯ ಜನರು ಮತ್ತು ಅರಣ್ಯ ಇಲಾಖೆಯವರು ಜೊತೆ ಸೇರಿ ಲಕ್ಷಾಂತರ ಸಸಿಗಳನ್ನು ನೆಡಲಾಗಿದೆ. ಈ ಅರಣ್ಯಗಳು ನಮಗೆ ಹಲವಾರು ರೀತಿಯಲ್ಲಿ ಉಪಕಾರಿಯಾಗಿವೆ. ಅವುಗಳು ಜಾನುವಾರುಗಳಿಗೆ ಆಹಾರವನ್ನು ಒದಗಿಸುತ್ತದೆ, ಬರಗಾಲ ಕಡಿಮೆ ಮಾಡಿ ಕಾಲಕಾಲಕ್ಕೆ ಮಳೆಯನ್ನು ಸುರಿಸುತ್ತದೆ, ಅತಿವೃಷ್ಟಿಯನ್ನು ತಡೆಯುತ್ತದೆ, ಮಣ್ಣಿನ ಸವತೆಯನ್ನು ತಡೆಗಟ್ಟಿಸಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತದೆ, ಜಾಗತಿಕ ತಾಪಮಾನದ ಏರಿಕೆಯನ್ನು ತಗ್ಗಿಸಿ ವಾತಾವರಣವನ್ನು ತಂಪಾಗಿಸುತ್ತದೆ. ಅತಿ ನೇರಳಾತೀತ ಕಿರಣಗಳಿಂದ ಅವುಗಳು ನಮ್ಮನ್ನು ರಕ್ಷಿಸಿ ಓಝೋನ್ ಪದರಗಳನ್ನು ಕಾಪಾಡುತ್ತದೆ. ಇಷ್ಟೆಲ್ಲ ಉಪಯೋಗಗಳಿರುವ ಅರಣ್ಯಗಳನ್ನು ನಾಶ ಮಾಡುವುದರಿಂದ ನಮಗೆ ಜೀವಹಾನಿ ಸಂಭವಿಸುತ್ತದೆ. ಇಂತಹ ಅನೇಕ ಕಷ್ಟ ನಷ್ಟಗಳನ್ನು ತಪ್ಪಿಸುವುದರ ಸಲುವಾಗಿ ಶಾಲಾ ಕಾಲೇಜುಗಳು, ಸಂಘ ಸಂಸ್ಥೆಗಳು ಒಟ್ಟಾಗಿ ಸೇರಿ ಈ ವನ ಮಹೋತ್ಸವ ಕಾರ್ಯಕ್ರಮವನ್ನು ಉತ್ತೇಜಿಸಲು ಪ್ರಾರಂಭಿಸಿದವು. ಪ್ರಪ್ರಥಮವಾಗಿ ಗುಜರಾತ್ನಲ್ಲಿ ಈ ವನ ಮಹೋತ್ಸವ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ಅದಕ್ಕೆ ಪೂರಕವೆಂಬಂತೆ ಸಂಘ ಸಂಸ್ಥೆಗಳು ಉಚಿತವಾಗಿ ಗಿಡಗಳನ್ನು ವಿತರಣೆ ಮಾಡಿ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದವು. ಇತ್ತೀಚೆಗೆ ನರ್ಸರಿಗಳಲ್ಲಿ ನಡೆದ ಮೊಳಕೆ ಮತ್ತು ಸಸಿಗಳ ವಿತರಣಾ ಕಾರ್ಯಕ್ರಮವೇ ಇದಕ್ಕೆ ಸಾಕ್ಷಿ. 1950ರಲ್ಲಿ ಮಸ್ತಿಯವರು ಈ ವನ ಮಹೋತ್ಸವ ಕಾರ್ಯಕ್ರಮ ಹಾಕಿಟ್ಟುಕೊಂಡ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿರುವಾಗ ಆ ಸಂದರ್ಭದಲ್ಲಿ 1950ರಲ್ಲಿ ಈ ವನ ಮಹೋತ್ಸವದ ಬಗ್ಗೆ ಅವರಿಗೆ ಆಸ್ಥಾನ ಜ್ಞಾನ ಆಯಿತು. ಇವತ್ತು 50ರಿಂದ ಇವತ್ತು 2018 ಸಾಧಾರಣ ಒಂದು 68 ವರ್ಷವರೆಗೆ ನಮ್ಗೆ ಇನ್ನೂ ಕೂಡ ಅದರ ಬಗ್ಗೆ ಜ್ಞಾನ ಬರಲಿಲ್ಲ. ಮಕ್ಕಳೇ ಕೇಳಬೇಕು, ಮರ ಯಾಕೆ ನೆಡುವುದಂತ ಹೇಳಿ ಒಬ್ರು ಉತ್ತರ ಹೇಳಬೇಕು. ಮರ ನೆಡುವುದರಿಂದ ಈಗಾಗಲೇ ಹೇಳಿದ್ರು, ನಮ್ಮ ಪರಿಸರವನ್ನು ಕಾಪಾಡಲಿಕ್ಕಾಗ್ತದೆ. ಪರಿಸರ ಅಂದ್ರೆ ಏನು? ಎನ್ವೈರನ್ಮೆಂಟ್ ಅಂದ್ರೆ ಏನು? ಒಂದು ಮರ ಕಡಿದ್ರೆ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನು ಉತ್ಪಾದನೆ ಮಾಡ್ಲಿಕ್ಕೆ ಆಗುದಿಲ್ಲ. ಕಾರ್ಬನ್ ಮೊನಾಕ್ಸೈಡ್ ಬರ್ತದೆ. ಕಾರ್ಬನ್ ಮೊನಾಕ್ಸೈಡ್ ಅಂತ ಹೇಳಿದ್ರೆ ನಮ್ಮ ಇಡೀ ದೇಶಕ್ಕೆ, ದೇಹಕ್ಕೆ ಎಲ್ಲಕ್ಕೂ ಹಾನಿಕರ. ಅದೇನಾಗ್ತದೆ, ಅದು ಮೇಲೆ ಹೋಗ್ತದೆ. ಕಾರ್ಬನ್ ಮೊನಾಕ್ಸೈಡ್ ಮೇಲೆ ಹೋದ ಕೂಡಲೇ ಅಲ್ಲಿ ಓಝೋನ್ ಲೇಯರ್ ಅಂತ ಹೇಳಿದೆ, ಆ ಓಝೋನ್ ಲೇಯರ್ ಅನ್ನು ದಪ್ಪ ಕಡಿಮೆ ಆಗ್ತಾ ಬರ್ತದೆ. ಆ ಓಝೋನ್ ಲೇಯರ್ ದಪ್ಪ, ಭೂಮಿಯ ಓಝೋನ್ ಲೇಯರ್ ದಪ್ಪ ಆದ ಕೂಡಲೇ, ಕಡಿಮೆ ಆದ ಕೂಡಲೇ ಸೂರ್ಯನ ಕಿರಣಗಳು, ಅಲ್ಟ್ರಾವೈಲೆಟ್ ರೇಡಿಯಾಕ್ಟಿವ್ ಕಿರಣಗಳು ನಮ್ಮ ಭೂಮಿಗೆ ಬರ್ತಾ ಇದೆ.
ಇದರಿಂದ ರೋಗ ಎಲ್ಲ ಕಡೆಗೆ ಬಂದು ರೇಡಿಯೋ ಆಕ್ಟಿವ್ ಅಂತ ಹೇಳಿದ್ರೆ ಅದು ನಿಮ್ಮನ್ನು ಕೊಲ್ಲುವಂತ ಆಕ್ಟಿವಿಟಿ ಒಂದು ಕಿರಣ ಅದು. ಅದಲ್ಲದೆ ಇಲ್ಲಿಯ ತಾಪಮಾನ ಜಾಸ್ತಿ ಆಗ್ತದೆ. ತಾಪಮಾನ ಜಾಸ್ತಿ ಆದ ಕೂಡಲೇ ಇಡೀ ಭೂಲೋಕದಲ್ಲಿ ಒಂದು 1/3 ಅಂಶ ಐಸ್ ಇದೆ, ಅದು ನೀರಾಗಿ ನಮ್ಮ ಸಮುದ್ರ ಮಟ್ಟ ಜಾಸ್ತಿ ಆಗ್ತದೆ. ಇವತ್ತು ನಾವು ಇಲ್ಲಿ ಮಾತಾಡ್ತಾ ಇದ್ದೇವೆ, ಈ ಸೋಮೇಶ್ವರ, ಉಳ್ಳಾಲ 1-2 ಡಿಗ್ರಿಯಷ್ಟು ಟೆಂಪರೇಚರ್ ಜಾಸ್ತಿ ಆದರೆ ನಿಮ್ಮ ಮಂಗಳೂರು, ಉಳ್ಳಾಲ ಎಲ್ಲ ಪ್ರದೇಶ ನೀರಲ್ಲಿ ಆವೃತ ಆಗ್ತದೆ. ನಮ್ಮ ನದಿಯ ಬದಿಯಲ್ಲಿರುವ ಗಿಡಗಳನ್ನು ಕಟ್ ಮಾಡಿದರೆ ಅಲ್ಲಿಂದ ಎಲ್ಲ ನಮ್ಮ ಕೊಚ್ಚಿಕೊಂಡು ಬರುವಂತಹ ವಿಷಯ ನಮ್ಮ ಇಲ್ಲಿ ಬರ್ತಾ ಇದೆ. ಈಗ ಮಣ್ಣೆಲ್ಲ ಹೋಗ್ತಾ ಇದೆ. 2-3 ವಿಷಯದ ಬಗ್ಗೆ ಈಗಾಗಲೇ ನಮ್ಮ ಒಬ್ಬಳು ಹೆಣ್ಮಗಳು ಮಾತಾಡಿದ್ರು. ಸತ್ಯವಾಗಿ ಹೇಳ್ತಾ ಇದ್ದೇನೆ, ನೀವು ನಮ್ಮ ಮನೆ ಹತ್ರ ಬರಬೇಕು. ಇವತ್ತು ನಾನು 50 ಗಿಡವನ್ನು ನಾನು ಸಹ ನಡ್ಲಿಕ್ಕೆ ಹೋಗಿದ್ದೇನೆ. ಯಾಕಂದ್ರೆ ಇಲ್ಲಿ ತಂದಂತ ಗಿಡ 50 ಗಿಡ, ಅದನ್ನು ನಾನು ತರಲಿಕ್ಕೆ ಇಲ್ಲಿ ಬರ್ಲಿಕ್ಕೆ ಕೊಟ್ಟಲಿಕ್ಕೆ ಅಂತ ತಂದಾಗ ನಾನು ಹೇಳಿದೆ, ನಮ್ಮ ಮನೆಯಲ್ಲಿ ಹೇಳಿದ್ರು ಇಲ್ಲ ಬೇಡ ನಮ್ಮ ಮನೆಗೆ ಬರ್ಬೇಕಂತೇಳಿ. ನಮ್ಮ ಮನೆಯಲ್ಲಿ ಇರುವಷ್ಟು ಗಿಡ ಇಲ್ಲಿ ಎಲ್ಲಿ ಕೂಡ ಇರ್ಲಿಕ್ಕಿಲ್ಲ. ನಾನು ಅದು ತುಂಬಾ ವರ್ಷದಿಂದ ನಾನೇ ಮಾಡ್ತಾ ಇದ್ದೆ, ನಮ್ಮ ಮನೆಯಲ್ಲಿ ಮಾಡ್ತಾ ಇದ್ದಾರೆ. ಅಷ್ಟು ಚಂದವಾದ ಒಂದು ಪ್ಲೇಸ್ ಇದೆ. ದಯಮಾಡಿ ಎಲ್ಲರೂ ಕೂಡ ಇವತ್ತು ಟೀಚರ್ನವರಾಗ್ಲಿ, ನಮ್ಮಲ್ಲಿ ಇಲ್ಲಿ ಸಣ್ಣ ಒಂದು ಪ್ಲೇಸ್ ಆಗಿದೆ. ನಾನು ಕೆಲವು ಶಾಲೆಗಳಿಗೆ ಹೋಗ್ತಾ ಇದ್ದೇನೆ. ನಾನು ಮೈಸೂರಲ್ಲಿ ಒಂದು ಶಾಲೆ ನೋಡಿದ್ದೇನೆ, 200 ಎಕರೆ ಶಾಲೆ. 200 ಎಕರೆ ಶಾಲೆಯಲ್ಲಿ ಅವರು ಡಾಕ್ಟರ್ ಸುಧಾಕರ್ ಶೆಟ್ಟಿ ಅಂತೇಳಿ ಅವ್ರ ಶಾಲೆ, ನಾನು ಮೊನ್ನೆ ಹೋಗಿದ್ದೀನಿ. ಅಲ್ಲಿ ಬರೀ ಸ್ಟೂಡೆಂಟ್ಸ್ ಇರೋದು 450. 200 ಎಕರೆಯಲ್ಲಿ ಸ್ಟೂಡೆಂಟ್ಸ್ ಇರೋದು 450. ಬೇರೆ ಎಲ್ಲ ಪ್ರದೇಶ ಇದು ಎಲ್ಲ ವನವನ್ನು ಕಟ್ಟಿದ್ದಾರೆ. ಎಲ್ಲ ಗಿಡಗಳು, ಬೇಕಾದ ಗಿಡಗಳಂತೆ. ಮಕ್ಕಳೆಲ್ಲ ರಿಚ್ ಫ್ಯಾಮಿಲಿ ಅವ್ರು ಬರೋದು, ಸಾಧಾರಣ 3 ಲಕ್ಷ 4 ಲಕ್ಷ ಕೊಡುವಂತ. ನಮ್ಮಲ್ಲಿ ಬರೀ 1 ಎಕರೆ ಮಾತ್ರ ಇದೆ, ಏನು ಗಿಡ ನಡಲಿಕ್ಕೆ ಆಗುದಿಲ್ಲ. ಆದ್ರೆ ಆ ಗಿಡದ ಬಗ್ಗೆ ಇವತ್ತು ಮಾಧವ್ ಉಳ್ಳಾಲ್ ಅವರು ಬಂದಿದ್ದಾರೆ. ಅವರು ಒಂದು ಒಳ್ಳೆಯ ಪರಿಸರ ಪ್ರೇಮಿ ಅವರು. ಯಾಕಂದ್ರೆ ಎಲ್ಲ ಕಡೆಯಲ್ಲಿ ಸಮಾಜ ಸೇವೆಗಾಗಿ ತನ್ನ ಜೀವನವನ್ನು ಮೀಸಲಿಟ್ಟವರು ಅವರು ಇವತ್ತು ಬಂದು ಅವರ ಕೈಯಿಂದ ಅವರ ಬಗ್ಗೆ, ಆ ಗಿಡಗಳ ಬಗ್ಗೆ ಜ್ಞಾನ ನಮ್ಗೆ ಯಾರಿಗಿಲ್ಲ. ಪ್ರತಿಯೊಂದು ಸಲ ನಾವು ಅವರನ್ನೇ ಕೇಳ್ಬೇಕಾಗ್ತದೆ, ಏನು ಗಿಡ, ಇದು ಯಾವ ಗಿಡ. ಅವ್ರು ನೋಡಿದಾಗಲೇ ಗೊತ್ತಾಗ್ತದೆ ಯಾವ ಗಿಡ ಅಂತೇಳಿ. ನಮ್ಗೆ ಅಲ್ಲಿ ಬೋರ್ಡ್ ಬರಿಬೇಕು, ನಮ್ಗೆ ಬರೀಲಿಕ್ಕೆ ಆಗುದಿಲ್ಲ. ಅದನ್ನ ಎಲ್ಲರೂ ಕೂಡ ಇಲ್ಲಿ ಹಿರಿಯರಿದ್ರಿ, ನೀವೆಲ್ಲ ಪರಿಸರದ ಬಗ್ಗೆ ಕಾಳಜಿ ವಹಿಸಬೇಕು. ಇವತ್ತು ಪರಿಸರ ಅಂತ ಹೇಳಿದ್ರೆ ಬರೀ ಮರ ಗಿಡ ನೆಡುವುದಲ್ಲ, ಎಲ್ಲ ನಮ್ಮ ಕೊಳಚೆ ಪ್ರದೇಶ, ನಮ್ಮ ಪ್ಲಾಸ್ಟಿಕ್ನ ಬಗ್ಗೆ ಅಥವಾ ಯಾವುದೇ ಗ್ಯಾಸ್ ಎಮಿಷನ್ ಆಗಲಿ, ಪೊಲ್ಯೂಷನ್ ಆಗಲಿ, ಅದೆಲ್ಲ ಬರ್ತದೆ ಪರಿಸರದಲ್ಲಿ. ಎನ್ವೈರನ್ಮೆಂಟ್ ಅಂತ ಹೇಳಿದ್ರೆ ಎಲ್ಲ ಕಡೆ ಬರ್ತದೆ. ಅದನ್ನೆಲ್ಲ ನೀವು ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಇನ್ನು ಸ್ಮಾರ್ಟ್ ಕ್ಲಾಸ್ ಉದ್ಘಾಟನೆ ಮಾಡಿದಿರಿ. ಇವತ್ತು 12 ಲಕ್ಷ ರೂಪಾಯಿಯಷ್ಟು ಸ್ಮಾರ್ಟ್ ಕ್ಲಾಸ್ ನಮ್ಮ ಶಾಲೆಗೆ ನಮ್ಮ ಕಳೆದ ಮ್ಯಾನೇಜ್ಮೆಂಟ್ ನಾವು ಒದಗಿಸ್ಕೊಟ್ಟಿದ್ದೇವೆ. ಅಲ್ಲಿ 6 ವಸ್ತು ಇದು, ಅದನ್ನು 3 ಮೊದಲಿದೆ ಮಾಡಲಿಕ್ಕೆ. ಚಂದ್ರಾಸ್ ಉಳ್ಳಾಲ್ ಅವರು ಈಗಾಗಲೇ ಉದ್ಘಾಟನೆ ಮಾಡಿದ್ರು. ಅವರಿಗೂ ಸಹ ನಾನು ನಿಮ್ಮೆಲ್ಲರ ಪರವಾಗಿ ಅಭಿನಂದನೆ ಹೇಳ್ತಾ ಇದ್ದೇನೆ. Now what about sports? Who is the sports? You are in sports? I remember that you are in sports also. You should see that in every event, our kabaddi agli, volleyball agli, football agli, ಅಥವಾ ಯಾವುದೇ ಕ್ರಿಕೆಟ್ ಆಗಲಿ, ನಮ್ಮ ಶಾಲೆಗೆ ಒಂದು ಹೆಮ್ಮೆ ತರುವಂತ, ಹೆಸರು ತರುವಂತ ಕೆಲಸ ಮಾಡ್ಬೇಕು ನೀವು. ಎಲ್ಲ ಇದಕ್ಕೆ ಅಲ್ಲಿ ಅವರಿಗೆ ಏನು ಕೈಕಲ್ ತುಂಡು ಮಾಡಿ ಮಾಡೋದಲ್ಲ. You should see that ಭಗವತ್ ಎಜುಕೇಶನ್ ಟ್ರಸ್ಟ್ ನ ಹೆಸರು ಎಲ್ಲ ಸ್ಪೋರ್ಟ್ಸ್ ಅಂತ ಹೇಳಿದ್ರೆ ನೀವು ಕಲಿಯುವುದಲ್ಲಿ ಇರ್ಬೇಕು. ನಾನು ಆಳ್ವಾಸ್ನವರು ಹೇಳ್ತಾ ಇದ್ದೇನೆ, ಆಳ್ವಾಸ್ನವರು ಶಾಲೆ ಆಗಬೇಕು. ಅವರ ಕಲೀಲಿಕ್ಕೆ ಇದ್ದಾರೆ, ಹುಷಾರಾಗಿ ಓದಕ್ಕೆ ಇದ್ದಾರೆ, ಸ್ಪೋರ್ಟ್ಸ್ ಅಲ್ಲಿ ಇಕ್ಕಿದ್ದಾರೆ ಅಂತ ಒಂದು ನೀನು ಕಾರ್ಯಕ್ರಮ ಮಾಡ್ಬೇಕು. ಗೊತ್ತಾಯ್ತಾ? ಓಕೆ, ಶುಡ್ ಬಿ ದೇರ್. ಹೂಸ್ ಎಜುಕೇಶನ್? Raise your hands. Now, education is very important. Right from LKG, UKG, from 1st to 7th, 7th to 10th. Especially you are in 10th now? You are, she is good, you are good in studies? You should see that this year, SLC students, your batchmates should get 100% result. Not only your SLC, every class should perform well. Any problem, suppose books are not there, ಅಥವಾ ಏನೇ ಬೇರೆ ವ್ಯವಸ್ಥೆ ಇಲ್ಲ, ಇಲ್ಲಿ ಸ್ಮಾರ್ಟ್ ಕ್ಲಾಸ್ ಬಂದಿದೆ, ಅದು ಸರಿ ಇಲ್ಲ ಅಥವಾ ಅದು ಕರೆಕ್ಟ್ ಆಗೋದಿಲ್ಲ, ಅಥವಾ ಈವನ್ ಟೀಚರ್ಸ್ ಆರ್ ನಾಟ್ ಟೀಚಿಂಗ್ ಪ್ರಾಪರ್ಲಿ, ಯು ಶುಡ್ ಟೆಲ್ ಅಸ್, ಆರ್ ದೇರ್ ಶುಡ್ ಬಿ ಎ ಕಂಪ್ಲೇಂಟ್ ಬಾಕ್ಸ್ ಹಿಯರ್ ಸೊ ದಟ್ ದೇ ಕ್ಯಾನ್ ರೈಟ್ ಇಟ್. ಎಜುಕೇಶನ್ ಅಂತ ಹೇಳಿದ್ರೆ ಎಲ್ಲರೂ ಈಕ್ವಲ್ ಎಜುಕೇಶನ್ ಆಗ್ಬೇಕು, ಎಲ್ರಿಗೂ ಒಳ್ಳೆ ರೀತಿ ಎಜುಕೇಶನ್ ಸಿಗ್ಬೇಕು ಅಂತ ಜವಾಬ್ದಾರಿ ಕ್ಯಾಬಿನೆಟ್ ಇದೆ. ಆಯ್ತಾ? ಕ್ಲೀನ್ನೆಸ್, your cleanness, see that every this veranda cleans. ನಾವು ಏನು ಕಂಪಲ್ಸರಿ ಮಾಡುದಿಲ್ಲ, ಗುಡಿಸುವುದನ್ನು ಆಯಲ್ಲಿ ಇಟ್ಟಿದ್ದೇವೆ ನಾವು ಪ್ರತಿ ಕ್ಲಾಸ್ ರೂಮ್ ಅಲ್ಲಿ. ಸಂಜೆ ಹೋಗುವಾಗ ನೋಡ್ಬೇಕು, ಕಸದೆಲ್ಲ ಇಡ್ತಾರೆ ಸಣ್ಣ ಸಣ್ಣ. ಯು ಸಿ ದಟ್ ಪ್ಲೇಸ್, ದೇರ್ ಇಸ್ ಬಂಚ್ ಆಫ್, ದೇರ್ ಇಸ್ ಫುಲ್ ಆಫ್ ಕಸ ಇದೆ ಅಲ್ಲಿ. ಅದನ್ನು ನೆಕ್ಸ್ಟ್ 1 ವಾರದಲ್ಲಿ ತೆಗಿಸುವಂತ ಕೆಲಸ ನಿಂದು.
ವಾಟ್ ಎವರ್ ಯು ಡೂ, ಎಲ್ಲಿದೆ ಆ ಎದುರುಗಡೆ ಇದೆ. ಸಿ ದಟ್ ವಾಟ್ ಎವರ್ ಕಾಸ್ಟ್ ಇನ್ವಾಲ್ವ್ ಯುವರ್ HM, ಇನ್ವಾಲ್ವ್ ಯುವರ್ PT master, say that by 1 week it should be finished. All surroundings, cleanness is very important. You should see that. Even the toilet, even the other ಎಲ್ಲೆಲ್ಲಿ ಊಟ ಮಾಡ್ತಾರ ಅಲ್ಲೆಲ್ಲ ಕ್ಲೀನ್ನೆಸ್ ನೋಡ್ಬೇಕು, ಗೊತ್ತಾಯ್ತಾ? It's your duty. I'll check up everybody. Trustees will come and this thing. Who is disciplined? ವೆರಿ ಇಂಪಾರ್ಟೆಂಟ್. ವೆನ್ ಡಿಸಿಪ್ಲಿನ್ ಅಂತ ಹೇಳೋದು ನೋಡಿ ಎಲ್ಲ ಮೌನ ಆಗಿದೆ ನೋಡಿ. ಈ ಸುಡಿಸಿ ಕೈಯಲ್ಲಿ ಬೆತ್ತ ಇಡಬೇಕು. ಯಾರು ಜೋರ್ ಮಾಡ್ತಾರೆ ನೋಡಿ, ಇಲ್ಲಿ ಓಡಾಡ್ತಾರೆ ಎಲ್ಲ ಮಕ್ಕಳೆಲ್ಲ, ಸ್ಟೆಪ್ ಅಲ್ಲಿ ಓಡ್ತಾರೆ, ನೀರು ಕುಡಿಯೋಕೆ ಓಡ್ತಾರೆ, ಅಲ್ಲೆಲ್ಲ ಗಲೀಜ್ ಮಾಡ್ತಾರೆ. ಅಲ್ಲೊಂದು ನಾವು ವಾಶ್ ಬೇಸಿನ್ ಇಟ್ಟಿದ್ದೇವೆ. ವೆನ್ ಐ ಆಸ್ಕ್ ಟೀಚರ್ ವೈ ಇಟ್ ಇಸ್ ದೇರ್, ಎಲ್ಲ ಗಲೀಜ್ ಮಾಡ್ತಾರೆ ಅಂತ ಹೇಳ್ತಾರೆ. ದಟ್ ಶುಡ್ ನಾಟ್ ಬಿ. ಎಲ್ಲ ಊಟ ಮಾಡುವಾಗ ಕ್ಲೀನ್ನೆಸ್ ಅಲ್ಲಿ ಎಲ್ಲ ಅವ್ರು ಊಟ ಮಾಡಿ ತಿನ್ನೋದ್ರಲ್ಲಿ ಬಿಟ್ಟದನ್ನೆಲ್ಲ ಕರೆಕ್ಟ್ ಆಗಿ ಕ್ಲೀನ್ ಆಗಿ ಮಾಡ್ಬೇಕು. ಇವತ್ತಲ್ಲಿ ಇದು ಮಾಡಿದ್ದೇವೆ, ಏನು ನಮ್ಮ ವನ ಮಹೋತ್ಸವ ಮಾಡಿದ್ದೇವೆ, ಅಲ್ಲಿ ಕರೆಕ್ಟ್ ಆಗಿ ನೀರು ಹೋಗುವಂತ ಫ್ಲೋ ಮಾಡ್ಬೇಕು. ಎಲ್ಲ ಆಯಗಳ ಕೆಲಸ ಮಾಡ್ತಾರ ಅಂತ ನೋಡ್ಬೇಕು. ಅವ್ರು ಒಳ್ಳೆ ಕೆಲಸ ಮಾಡ್ತಾರೆ. ಬಾಗಿಲು ಎಲ್ಲಿ ಪೇಂಟ್ ಹೋಗಿದೆ ಅಥವಾ ಎಲ್ಲಿ ಇದಾಗಿದೆ ಅದೆಲ್ಲ ನೋಡುವಂತ ಕೆಲಸ ನಿಮ್ದು, ಗೊತ್ತಾಯ್ತಾ? ನಿಮ್ದು ಪ್ಲೀಸ್ ಸಿ ದಟ್. ಓಕೆ, ನಾವು ಡಿಸಿಪ್ಲಿನ್ ಆಯ್ತಲ್ಲ. ಸೊ SPL, you are these are all your colleagues, cabinet members. You are the chief minister, you are the prime minister of this college, you are the chief minister. ನಿಮ್ಮ ಅಂಡರ್ ಎಲ್ಲ ಇವರು ಇರ್ತಾರೆ. ಎಲ್ಲ ರೆಸ್ಪಾನ್ಸಿಬಿಲಿಟಿ, ಎಲ್ಲ ಕರ್ತವ್ಯಗಳನ್ನು ನೀವು ನೋಡಿಕೊಳ್ಬೇಕು. SPL ಮತ್ತು ASPL, ಗೊತ್ತಾಯ್ತಾ? You should see that people should come, students should come in time, everybody should come. Cleanness, ಆರೋಗ್ಯ, ಎಜುಕೇಶನ್ ಎಲ್ಲ ಜವಾಬ್ದಾರಿ is there. This is a leadership training. I tell you, everybody cannot become a cabinet. ನಿಮ್ಮನ್ನು ಸೆಲೆಕ್ಟ್ ಮಾಡಿದ್ದಾರೆ. You have won ಅಲ್ಲ ಎಲೆಕ್ಷನ್, ವಿನ್ ಆಗಿದ್ದಲ್ಲ ನೀನು. So you won, for you congratulations. You won the election. See that your council ministers, this is the cabinet ministers, all should perform well. At the end of the year ನಿಮ್ಗೆ ಬರೋದು ಕ್ರೆಡಿಟ್. ಏನ್ ಕುಮಾರಸ್ವಾಮಿ ಕ್ರೆಡಿಟ್ ಬರ್ತದೆ, ಏನ್ ಎಲ್ಲ ಬರ್ತದೆ ನಿಮ್ಗೆ ಬರೋದು ಕ್ರೆಡಿಟ್. See that ಸ್ವಲ್ಪ ನಮ್ಮ ಕಾನ್ಸ್ಟಿಟ್ಯೂಷನ್ ನೋಡಿಕೊಳ್ಳಿ. ಕ್ಯಾಬಿನೆಟ್ ಅಂತ ಹೇಳಿದ್ರೆ ಏನು, ನಮ್ಮ ಭಾರತ ಪ್ರೈಮ್ ಮಿನಿಸ್ಟರ್ ಹೇಗೆ ಪರ್ಫಾರ್ಮ್ ಮಾಡ್ತಾರೆ, ಅವ್ರು ಏನ್ ಡೆಲಿಗೇಷನ್ ಕೊಡ್ತಾರೆ, ಅವ್ರ ಏನು ವರ್ಕ್ ಮಾಡ್ತಾರೆ, ಅದು ನೋಡುವಂತ ಕೆಲಸ ನೀವು. ಮತ್ತು ಪ್ರತಿಯೊಂದು ಫಂಕ್ಷನ್ ಅಲ್ಲಿ ನೀವು ಇನ್ವಾಲ್ವ್ ಆಗ್ಬೇಕು. ಈಗ ನಮ್ಮ ಇಲ್ಲಿ ಮೈಕಲ್ಲಿ ನೋಡ್ತಾ ಇದ್ರಿ, ನಾವು 2,000-3,000 ಮೈಕ್ಗೆ ಹಣ ಸೇವ್ ಮಾಡ್ತಾ ಇದ್ದಾರೆ. ದೇ ಆರ್ ವೆರಿ ಗುಡ್ ಪೀಪಲ್. ಎವ್ರಿ ಫಂಕ್ಷನ್, ಈಗ 9:30 ಫಂಕ್ಷನ್ ಅಂತ ಹೇಳಿದ್ರೆ 9:30ಗೆ ಫಂಕ್ಷನ್ ರೆಡಿ ಆಗ್ಬೇಕು. ದಟ್ ಇಸ್ ಯುವರ್ ಜಾಬ್. ಲೈನ್ ಅಪ್ ಮಾಡ್ಲಿಕ್ಕೆ, ಎಲ್ಲ ಮಾಡ್ಲಿಕ್ಕೆ. ವೆನ್ ದೇ ಕಮ್ ಅಪ್ ಆಲ್ಸೋ ದೇ ಶುಡ್ ಸಿ ದಟ್ ಶುಡ್ ಬಿ ಡನ್ ಪ್ರಾಪರ್ಲಿ. ಓಕೆ, ದಟ್ ಇಸ್ ಆಲ್ ಯು ಆರ್ ದೇರ್. ಟೇಕ್ ಯರ್ ಹ್ಯಾಂಡ್ ಅಪ್, ಆಲ್ ಆಫ್ ಯು. ಕೈಂಡ್ಲಿ ಸೇ ದಟ್ ಐ ವಿಲ್ ಡೂ ಮೈ ಜಾಬ್ ಪ್ರಾಪರ್ಲಿ ಅಂತ ಹೇಳಿ. ಜಸ್ಟ್ ಸೇ ದಟ್ ಜಾಬ್ ಪ್ರಾಪರ್ಲಿ. ಓಕೆ, ಥ್ಯಾಂಕ್ಸ್ ಅ ಲಾಟ್. ಗೋ ಟು ಯರ್ ಪ್ಲೇಸ್. ನಾವು ಈಗ ಕಲ್ಚರಲ್ ಪ್ರೋಗ್ರಾಮ್ಸ್ ಇದೆ. ಈ ವನ ಮಹೋತ್ಸವ ಸಂದರ್ಭದಲ್ಲಿ ಒಳ್ಳೆಯ ಕಲ್ಚರಲ್ ಪ್ರೋಗ್ರಾಮ್ ಇದೆ. ಅದನ್ನು ಕೂಡ ನೋಡಿಕೊಂಡು ಅವರಿಗೆ ಸಹ ನಾನು ನಮ್ಮ ಟ್ರಸ್ಟಿಯ ಪರವಾಗಿ ಅದು ಒಳ್ಳೆಯ ಕಾರ್ಯಕ್ರಮ ಇವತ್ತು ಮಾಡಿದ್ದಾರೆ. ಬೋತ್ 2 HMನವರಿಗೂ, ಎಲ್ಲ PT ಮಾಸ್ಟರ್ಗಳು, ಎಲ್ಲ ಅಧ್ಯಾಪಕ ವೃಂದದವರಿಗೂ ಮತ್ತು ಎಲ್ಲ ಕಲ್ಚರಲ್ ಕಾರ್ಯಕ್ರಮ ಮಾಡುವವರಿಗೆ ನನ್ನ ವಂದನೆ ಸಲ್ಲಿಸ್ತಾ ಈ ಕಾರ್ಯಕ್ರಮ ಒಳ್ಳೆಯದಾಗಲಿ ಅಂತ ಹೇಳಿಕೊಂಡು ನನ್ನ 2 ಮಾತ್ರ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. Now I request Pravin sir to speak a few words on this occasion. ಬಹಳ ಉತ್ತಮವಾದ ಕಾರ್ಯಕ್ರಮ, ವನ ಮಹೋತ್ಸವ ಕಾರ್ಯಕ್ರಮ. ಈ ಒಂದು ವನ ಮಹೋತ್ಸವ ಕಾರ್ಯಕ್ರಮವನ್ನು ಮಾಡ್ತಿರುವಾಗ ಕಳೆದ ವರ್ಷ ಮಾಡಿದಂತಹ ವನ ಮಹೋತ್ಸವದ ನೆನಪು ನಮ್ಗೆ ಆಗ್ತಾ ಇದೆ. ಕಳೆದ ವರ್ಷ ನಾವು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ವತಿಯಿಂದ ಅಂಗನವಾಡಿ, ಚೆಮ್ಮಗುಂದೆಯ ಅಂಗನವಾಡಿ ಆ ಒಂದು ಸ್ಥಳದಲ್ಲಿ ನಾವು ಇದೇ ಮಾಧವಣ್ಣನವರನ್ನು ಕರ್ಕೊಂಡು ನಾವೊಂದು ಆ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಅವರು ಕೊಟ್ಟಂತ ಸಂದೇಶ ಏನಂದ್ರೆ, ಗಿಡಗಳನ್ನು ನಡುವುದಲ್ಲ, ಆ ನೆಟ್ಟ ಗಿಡಗಳಿಗೆ ಆ ಒಂದು ಪೂರೈಕೆಯನ್ನು ಮಾಡುದು, ಅದರ ಯಾವ ರೀತಿ ಬೆಳೆಯುತ್ತದೆ ಅದನ್ನು ಅವರು ಈಗ ನಮ್ಮ ಹತ್ರ ಹೇಳಿದ್ರು. 1-2 ತಿಂಗಳಿಗೊಮ್ಮೆ ಆ ಗಿಡಗಳಿಗೆ ಪೂರೈಕೆಯನ್ನು ಮಾಡಿ ಅಂತ. ಯಾಕೆಂದ್ರೆ ಪ್ರತಿ ಗಿಡದ ಆ ಒಂದು ಮೂಲವನ್ನು ನಮ್ಮ ಮಾಧವಣ್ಣರು ತಿಳಿದ್ದಾರೆ. ಬಹಳ ಒಂದು ಉತ್ತಮವಾದ ವನ ಮಹೋತ್ಸವ ಕಾರ್ಯಕ್ರಮವನ್ನು ಸಹ ಮಾಡಿದ್ದಾರೆ. ಅದೇ ರೀತಿ ಅವರೊಂದು ಸಂದೇಶವನ್ನು ಕೊಟ್ಟರು ಮಕ್ಕಳಿಗೆ, ಏನಂದ್ರೆ ಪ್ರತಿಯೊಬ್ಬರ ಮನೆಯಲ್ಲಿ ಒಂದು ಹಣ್ಣು ಹಂಪಲ್ನ ಗಿಡವನ್ನು ನೆಡಿ ಅಂತ. ಬಹಳ ಉತ್ತಮವಾದ ಕಾರ್ಯಕ್ರಮ. ಕಳೆದ ವರ್ಷ ನಾವು ಆ ಒಂದು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದಿಂದ ಮನೆಯಲ್ಲಿ ಸಸಿಯನ್ನು ನೆಡುವಂತಹ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಅದಕ್ಕೆ ಪೂರಕವಾಗಿ ನನ್ನ ಮನೆಯಲ್ಲೂ 1-2 ಗಿಡಗಳನ್ನು ನೆಟ್ಟು ಆರೈಕೆಯನ್ನು ಮಾಡ್ತಾ ಇದ್ದೇವೆ. ನಮಗೊಂದು 58 ಸದಸ್ಯರಿದ್ದೇವೆ. ಈ ಒಂದು 58 ಸದಸ್ಯರ ಮನೆಯಲ್ಲೂ ಆ ಒಂದು ಗಿಡವನ್ನು ನೆಟ್ಟು ಪೂರೈಕೆಯನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ಪೂರೈಕೆಯ ವಿಷಯ ಏನಂದ್ರೆ, ನಾವು ಒಂದು ಗ್ರೂಪ್ ಮಾಡಿದ್ದೇವೆ. ಆ ಗ್ರೂಪ್ ಅಲ್ಲಿ 2 ತಿಂಗಳಿಗೊಮ್ಮೆ ಅದರ ಫೋಟೋವನ್ನು ಕಳಿಸುವುದು, ಯಾವ ರೀತಿ ಆ ಗಿಡ ಬೆಳೆದಿದೆ, ಆ ಒಂದು ಪೂರೈಕೆ ಹೇಗೆ ಮಾಡ್ತೇವೆ ಅಂತ. ಬಹಳ ಉತ್ತಮವಾಗಿ
ಉತ್ತಮವಾದ ಪ್ರತಿಕ್ರಿಯೆ ಅದಕ್ಕೆ ವ್ಯಕ್ತವಾಗಿದೆ. ಒಂದು ಸಾಧಾರಣ ಒಂದು 40-45 ಮಂದಿಯ ಮನೆಯಲ್ಲಿ ಈಗಲೂ ಒಂದು ಗಿಡ ಬಹಳ ಉತ್ತಮವಾದ ಪೂರೈಕೆಯನ್ನು ಮಾಡಿದ್ದಾರೆ. ನೀವು ಸಹ ಈ ಒಂದು ಮಕ್ಕಳು ಕೇವಲ 1 ರಿಂದ 7 ತಾರೀಕಿನವರೆಗೆ ವನ ಮಹೋತ್ಸವ ಅಲ್ಲ, ನಮ್ಮ ಈ ಮಳೆಗಾಲದಲ್ಲಿ ನಾವು ಗಿಡವನ್ನು ನೆಟ್ಟು ಆರೈಕೆ ಮಾಡಬಹುದು. ಅದನ್ನು ಬೇಸಿಗೆ ಕಾಲದಲ್ಲಿ ನೋಡುವಂತಹ ಒಂದು ವಿಷಯ. ಇದೇ ರೀತಿ ಮಾಧವಣ್ಣ ಈ 2 ತಿಂಗಳು ಇಲ್ಲಿ ಶಾಲೆಗೆ ರಜೆ ಇದೆ. ಆ 2 ತಿಂಗಳ ಶಾಲೆಯಲ್ಲಿ ಆ ಒಂದು ಗಿಡವನ್ನು ಯಾವ ರೀತಿ ಪೂರೈಕೆ ಮಾಡ್ತೀರಿ ಅಂತ ಕೇಳಿದ್ರು ನಾವು. ಅದಕ್ಕೆ ನಾನೇ ಹೇಳಿದೆ, ಅದೆಲ್ಲ ಟೀಚರ್ಸ್ನವರು ಅದನ್ನ ಪೂರೈಕೆ ಮಾಡ್ತಾರೆ, ಖಂಡಿತವಾಗ್ಲೂ ಅದನ್ನು ಅಳಿಲಿಕ್ಕೆ ಬಿಡಲಿಕ್ಕಿಲ್ಲ, ಅದನ್ನು ಬೆಳೆಸ್ತಾರೆ ಎಂಬುದನ್ನು ನಾನು ಅವರಿಗೆ ಕೊಟ್ಟಿದ್ದೇನೆ. ಬಹಳ ಉತ್ತಮವಾದ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ಅದೇ ರೀತಿ ಕ್ಯಾಬಿನೆಟ್ ಸಚಿವರನ್ನು ಸಹ ಆಯ್ಕೆ ಮಾಡಿದಿರಿ. ಅವರವರ ಜವಾಬ್ದಾರಿಯನ್ನು ನಮ್ಮ ದಿನಕರುಳರು ಬಹಳ ಉತ್ತಮವಾಗಿ ನಿರ್ವಹಿಸಿದ್ದಾರೆ. ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸುತ್ತಾ ಅದೇ ರೀತಿ ತಮಗೆ ಜವಾಬ್ದಾರಿ ಇಲ್ಲದೆ ಏನಾದರೂ ಕುಂದುಕೊರತೆ ಬಂದಿದ್ರೆ ದಯವಿಟ್ಟು ಶಾಲೆಯ ಮುಖ್ಯೋಪಾಧ್ಯಾಯರಿದ್ದಾರೆ, ಟೀಚರ್ ಇದ್ದಾರೆ, ಅವರ ಹತ್ರ ಕೇಳ್ಕೊಳ್ಳಿ. ಯಾವುದೇ ಸಂಕೋಚವಿಲ್ಲದೆ ನಾವು ಯಾವ ರೀತಿ ಕೆಲಸವನ್ನು ಮಾಡಬೇಕು, ಯಾವ ರೀತಿ ಈ ಒಂದು ಶಾಲೆಯಲ್ಲಿ ಶಿಸ್ತನ್ನು ಪಾಲಿಸಬೇಕೆಂಬುದನ್ನು ಟೀಚರ್ನನ್ನು ಕೇಳಿ. ಅದೇ ರೀತಿ ದಿನಕರುಳರು ಹೇಳಿದ್ರು, ಭಗವತಿ ಶಾಲೆ ಆಲ್ವಾಸ್ ಶಾಲೆ ಹಾಗೆ ಆಗ್ಬೇಕಿದ್ದು. ಕಳೆದ ವರ್ಷ 1 ವರ್ಷದಲ್ಲಿ ಬಹಳ ಉತ್ತಮವಾದ ಪ್ರಶಸ್ತಿಯನ್ನು ಪಡ್ಕೊಂಡು ಬಂದಿದ್ದಾರೆ. ಈ ಶಾಲೆಗೆ ಒಳ್ಳೆ ಹೆಸರನ್ನು ತಂದಿದ್ದಾರೆ. ಇದರಲ್ಲಿ ಬಹಳ ಪರಿಶ್ರಮವನ್ನು ಶಾಲೆಯ ದೈಹಿಕ ಶಿಕ್ಷಕರಾದಂತಹ ನನ್ನ ಆತ್ಮೀಯರಾದ ಚಿನ್ನೂರವರು ಬಹಳ ಉತ್ತಮವಾದ ಒಂದು ಅದಕ್ಕೆ ಪ್ರೋತ್ಸಾಹವನ್ನು ನೀಡಿದ್ದಾರೆ. ಈ ವರ್ಷ ಸಹ ನಮ್ಮ ಅವರನ್ನು ಆ ಒಂದು ಪ್ರೋತ್ಸಾಹದ ಮುಖಾಂತರ ನಮ್ಮ ಸಾರ್ವಜನಿಕ ಗಣೇಶೋತ್ಸವದಲ್ಲಿ ಅವರನ್ನು ಆಟೋಟ ಸ್ಪರ್ಧೆಯ ಸಂಚಾಲಕರನ್ನಾಗಿ ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ. ಬಹಳ ಉತ್ತಮವಾದ ಒಂದು ಕ್ರೀಡೆಯ ಮೂಲವನ್ನು ತಿಳಿದಂತಹ ನಮ್ಮ ಆತ್ಮೀಯರು, ಇವರಿಗೆ ನಾನು ಸಹ ವಂದನೆಗಳನ್ನು ಸಲ್ಲಿಸ್ತೇವೆ. ಈ ಒಂದು ವನಮಹೋತ್ಸವ ಕಾರ್ಯಕ್ರಮಕ್ಕೆ ನನ್ನನ್ನು ಈ ಒಂದು ವೇದಿಕೆಗೆ ಕರೆಗೂ ಆಹ್ವಾನಿಸಿದ ಎಲ್ಲ ಆಡಳಿತ ಮಂಡಳಿಗೆ ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. For your wonderful speech. Now we reach end of the program. I call up Mike to propose the word of thanks. Good morning to all. On behalf of staff and students of Bhagavati School, it gives me immense pleasure to deliver the vote of thanks to this July gathering here. My special thanks to the chief guest, Sri Madhav Ullal, who inaugurated the Vana Mahotsava celebration. I take immense pleasure in extending my sincere thanks to the trustees of Bhagavati Education Trust, Secretary Sri Dinankar Ullal, Vice President Sri Raghav N. Uchil, Treasurer Srimati Lata Ravendra, Trustees Sri Shadav Shiv Ullal, Sri Chandrahas Ullal, Sri Madhav Talapadi for supporting us for this wonderful. Extend my sincere thanks to the primary school. Thank you ma'am and thank you sir. We are very much grateful to our high school primary headmistress Srimati Pramila ma'am. Thank you ma'am. Today I am going to tell about Amrutaballi. This is Amrutaballi. Botanical name is Tynospora cardifolia. It is used to cure eye diseases, to treat any kind of fever, helpful to manage tuberculosis, urinary disorder and indigestion. Thank you. Morning. This is a neem. Botanical name of neem is Azadiracta. Neem bark, flowers, leaf, twigs, seeds have been used against a wide variety of diseases which include wounds, jaundice, leprosy, stomach ulcers, heel, rashes, boils, stomach ulcers, chickenpox, etc. Good morning. This is turmeric. It is also called Indian saffron haldi. Its botanical name is Curcuma longa. To heal many health disorders like liver problem, digestive disorder, and to heal the wound, and for a cancer treatment and eye disorder. Thank you. Good morning. This is hibiscus. Hibiscus tree to introduce lower body temperature to treat heart and nerve disease and as a diuretic to increase urine production. Hibiscus is used to treat heart and liver disease and
ಎಲ್ಲರಿಗೂ ನಮಸ್ಕಾರ. ನಾನು ಔಷಧೀಯ ಸಸ್ಯದ ಬಗ್ಗೆ ಹೇಳುತ್ತೇನೆ. ಹಲಸಿನ ಹಣ್ಣು. ಹಣ್ಣುಗಳನ್ನು ನಾವು ತಿಂದಷ್ಟು ನಮಗೆ ಆರೋಗ್ಯ ನಿರಂತರವಾಗಿರುತ್ತದೆ. ಅದರಲ್ಲೂ ಹಲಸಿನ ಹಣ್ಣು ಆರೋಗ್ಯಕ್ಕೆ ಅತಿ ಉತ್ತಮವಾಗಿದೆ. ಸಿಹಿಯಾದ ರುಚಿಯಿಂದ ಕೂಡಿದ ಹಲಸು ಆರೋಗ್ಯಕ್ಕೆ ನೀಡುವ ಕೊಡುಗೆ ಅಪಾರವಾದದ್ದು. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ವಿಟಮಿನ್ ಸಿ ಅನ್ನು ಒಳಗೊಂಡಿರುವ ಹಲಸಿನ ಹಣ್ಣು ವೈರಲ್ ಮತ್ತು ಬ್ಯಾಕ್ಟೀರಿಯಂ ಸೋಂಕಿನಿಂದ ನಮ್ಮನ್ನು ರಕ್ಷಿಸುತ್ತದೆ. ಕ್ಯಾಲ್ಸಿಯಂ ವಿರುದ್ಧ ರಕ್ಷಿಸುತ್ತದೆ. ವಿಟಮಿನ್ ಸಿ ಅನ್ನು ಒಳಗೊಂಡಿರುವ ಹಲಸಿನ ಹಣ್ಣು ಲಿಗ್ನೈಸೈಕ್ಲೋವನ್ ಮತ್ತು ಸಂಪ್ರೋನಿಸ್ನಂತಹ ಫೈಟೋನ್ಯೂಟ್ರಿಯನ್ ಅನ್ನು ದೇಹಕ್ಕೆ ಪೂರೈಸುತ್ತದೆ. ಕ್ಯಾಲ್ಸಿಯಂ ವಿರುದ್ಧ ಹೋರಾಡುತ್ತದೆ. ತಮ್ಮ ಉತ್ತಮ ಜೀರ್ಣಕ್ರಿಯೆಗೆ ಸಹಕಾರಿ. ಆರೋಗ್ಯಕರ ಕಣ್ಣು ಮತ್ತು ತ್ವಚೆಗಾಗಿ ಒಂದು ಶಕ್ತಿಯುತ ನ್ಯೂಟ್ರನ್ ಆಗಿದೆ. ಶಕ್ತಿವರ್ಧಕನಿಗೆ ಮತ್ತು ಅಧಿಕ ರಕ್ತದೊಡನೆ ತಡೆಯುವ ಅಸ್ತಮಾನವನ್ನು ನಿಯಂತ್ರಿಸುತ್ತದೆ. ಮೂಳೆಯನ್ನು ಬಲಪಡಿಸುತ್ತದೆ. ಹಲಸಿನ ಬೀಜದಿಂದ ಕಬ್ಬಿನಾಂಶವನ್ನು ಅನಿಮಿಯವನ್ನು ದೂರ ಮಾಡುತ್ತದೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರಗಳು. ನಾನು ಪಪ್ಪಾಯ ಗಿಡದ ಬಗ್ಗೆ ಹೇಳುತ್ತಿದ್ದೇನೆ. ಪಪ್ಪಾಯದಲ್ಲಿರುವ ಫೈಬರ್, ವಿಟಮಿನ್ ಸಿ ಮತ್ತು ಉತ್ಕರ್ಷಣ ನಿರೋಧಿ ಅಂಶಗಳು ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಉತ್ಪತ್ತಿಯಾಗುವುದನ್ನು ತಡೆಯುತ್ತದೆ. ಇದರಿಂದ ಹೃದಯಾಘಾತವನ್ನು ತಡೆಯುತ್ತದೆ. ಅತಿಯಾದ ತೂಕವನ್ನು ಹೊಂದಿರುವವರು ತಮ್ಮ ದೈನಂದಿನ ಆಹಾರದಲ್ಲಿ ಪಪ್ಪಾಯವನ್ನು ಸೇರಿಸುವುದು ಅತ್ಯವಶ್ಯಕ. ಇದು ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಒಂದು ತುಂಡು ಪಪ್ಪಾಯದಲ್ಲಿ 200% ವಿಟಮಿನ್ ಸಿ ಇರುತ್ತದೆ. ಮೆದುಮೈಗಳಿಗೆ ಉತ್ತಮ ಆಹಾರ. ನಮ್ಮ ಕಣ್ಣಿನ ಆರೋಗ್ಯಕ್ಕೆ ಮತ್ತು ಸಂಧಿವಾತದಿಂದ ಮುಕ್ತಿ ಪಡೆಯಲು ಸಹಕಾರಿಯಾಗಿದೆ. ಜೀರ್ಣಕ್ರಿಯೆಯನ್ನು ವೃದ್ಧಿಸುತ್ತದೆ. ಪಪ್ಪಾಯವು ಕರುಳಿನ ಮತ್ತು ಜನನೇಂದ್ರಿಯದ ಕ್ಯಾನ್ಸರ್ ಅನ್ನು ತಡೆಯುತ್ತದೆ. ಡೆಂಗ್ಯೂ ರೋಗಿಗಳಿಗೆ ಪಪ್ಪಾಯಿಯ ಎಲೆಯ ರಸವನ್ನು ಕೊಡುವುದರಿಂದ ಪ್ಲೇಟ್ಲೆಟ್ಗಳ ಸಂಖ್ಯೆಯನ್ನು ಹೆಚ್ಚಿಸಬಹುದು. ರೋಗದಿಂದ ಗುಣಮುಖರಾಗಬಹುದು. ಧನ್ಯವಾದಗಳು. Now our higher primary students are going to perform a wonderful dance.
ಕಿರಣ ಇಳಿದು ಬಂತು ಭೂಮಿಗೆ. ಇಬ್ಬನಿ ತಪ್ಪಿದ ಹಿರೆಯಲಿ ರವಿ ತೇಜ ಕಣ್ಣ ತೆರೆದು ಬಾಣ ಕೋಟಿ ಕಿರಣ ಇಳಿದು ಬಂತು ಭೂಮಿಗೆ. ಕಾಡು ಹಕ್ಕಿ ಕೂಗಿ ಇಂಪಾದ ಗಾನವು, ಗಾಳಿ ಬೀಸಿ ಬೀಸಿ ಮಧು ಮಧುರ ಗಾನವು, ಬೆಳಕಿ ಕೂಗಿ ಪಲ್ಲಕ್ಕಿ ಕಣ್ಣಲ್ಲಿ ಭಾವ ಉಕ್ಕಿ, ಮಲ್ಲೆ ಮರದ ಜಾಜಿ ಸೊಗಸಾಗಿ ಅರಳಿ ಕರನದ ಕಾವ್ಯ. ಇಬ್ಬನಿ ತಪ್ಪಿದ ಇಳೆಯಲಿ ರವಿ ತೇಜ ಕಣ್ಣ ತೆರೆದು ಬಾಣ ಕೋಟಿ ಕಿರಣ ಇಳಿದು ಬಂತು ಭೂಮಿಗೆ. ದೂರ ನಿಂತ ಬೆಟ್ಟ ಗಂಭೀರ ಮೌನವು, ಟೊಂಗೆ ಟೊಂಗೆ ಸೇರಿ ಹಸಿ ಹಸಿರ ಲಾಸ್ಯವು, ಅತ್ತಿತ್ತ ದಾರೆ ಚೆಲ್ಲುತ್ತಾ ಧುಮುಕಿ ನದಿಯು ಹೊಡುತ್ತಾ, ಹಾವು ಹರಿದ ರೀತಿ ಚೆಲುವಾಗಿ ಹರಿದ ಕಾವೇರಿಯ ನಾಟ್ಯ. ಇಬ್ಬನಿ ತಪ್ಪಿದ ಇಳೆಯಲಿ ರವಿ ತೇಜ ಕಣ್ಣ ತೆರೆದು ಬಾಣ ಕೋಟಿ ಕಿರಣ ಇಳಿದು ಬಂತು ಭೂಮಿಗೆ. ಲಲಲಾ 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 ಲಾಲಾ ಲಾಲಲಾ ಲಲಲಾ ಲಲಾ.
ಮೂರು ಗ್ಲಾಸ್ ಚಾ ಕೊಡಿ ಭಾಸ್ಕರ 3 ಗ್ಲಾಸ್ ಚಾ ಮೂರು ಬಿಸ್ಕೆಟ್ ತಾರೆ ಭಾಸ್ಕರ 3 ಬಿಸ್ಕೆಟ್
ಬಿಸ್ಕೆಟ್ ರೀ. ನೋಲಾಫ್ ಸನ ನೋಲಾಫ್. ಎಷ್ಟಾಯ್ತು? 30. ಮತ್ತೆ ಇಲ್ಲಿ ದೊಡ್ಡದಾದ ಮರ ಇಲ್ಲ. ನಿಮಗೆ ಯಾಕೆ ದೊಡ್ಡ ಮರ? ಇಲ್ಲ ಇಲ್ಲ ಹೇಳ್ತೇನೆ. ಅಂಗಡಿ ಕೊಡಿ ಮಾಡ್ತಾರೆ. ರೈಟ್ ಹೋಗಿ ಲೆಫ್ಟ್ ಹೋಗಿ ರೈಟ್ ಹೋಗಿ ರೈಟ್ ಹೋಗಿ ಲೆಫ್ಟ್ ಹೋಗಿ ರೈಟ್ ಹೋಗಿ ಲೆಫ್ಟ್ ಹೋಗಿ ರೈಟ್ ಹೋಗಿ ಲೆಫ್ಟ್ ಹೋಗಿ. ನಾವಿನ್ನು ಹೋಗ್ತೇವೆ. ನಾಳೆ ಸಿಗ್ಲಿಲ್ಲ ಅಂದ್ರೆ ನಿನ್ನ ಕತೆ. ಏನು ಮಾರ್ರೆ ಯಾರು ಸಹ ಬರ್ಲಿಲ್ಲ. ಹೌದು ಮಾರ್ರೆ ಯಾರು ಇಲ್ಲವಾ ಕ್ಲಬ್ ಅಲ್ಲಿ. ಫೋನ್ ಮಾಡು. ನಾನು ರಾಂಪನಿಗೆ ಈಗ ಫೋನ್ ಮಾಡ್ತೇನೆ. ಹಲೋ. ಎಲ್ಲಿದ್ದೀಯಾ? ನಾನಿಲ್ಲಿ ಇದ್ದೇನೆ ಮನೆಯಲ್ಲಿ. ಬೇಗ ಬಾ ಕ್ಲಬ್ಬಿಗೆ ಬಾ. ಆಯ್ತು ಸೋಂಪನನ್ನು ಕರ್ಕೊಂಡು ಬರ್ತೇನೆ. ಬಾ ಬೇಗ ಬಾ. ಹಲೋ ನೀನು ಎಲ್ಲಿದ್ದೀಯಾ? ಬೇಗ ಇಲ್ಲಿ ಕಟ್ಟೆಗೆ ಬಾ. ಬಾ ಕಾರ್ಡ್ಸ್ ಆಡುವ ಬಾ. ಪೂರ್ಣ ಸ್ವಾಗ್. ಅರವತ್ತು 80. ಎಲ್ಲ ಇಷ್ಟು ಸಮಯ ಆಯ್ತು, ಸತೀಶ ಬರ್ಲಿಲ್ಲ. ಸತೀಶ್ಗೆ ಕಾಲ್ ಮಾಡ. ಪ್ರಣಮೆ ನಿಮ್ಮ ಫೋನ್. ಹಲೋ ಹಲೋ, ಎಲ್ಲಿದ್ದೀಯಾ? ನಾನಿಲ್ಲಿ ಅಂಗಡಿಯಲ್ಲಿದ್ದೇನಾ? ಬೇಗ ಅಂಗಡಿ ಬಂದ್ ಮಾಡಿ ಇಲ್ಲಿಗೆ ಬಾ. ಹಾ ಬರ್ತೇನೆ. ಆಡ್ಸಿಸಬೇಡ, ಎಂತ ಸಹ ಬೇಡ ನಿಮ್ದು. ಎಂತವಾ? ಅಂಗಡಿಗೆ 3 ಜನ ಬಂದಿದ್ರ. ಮಾಮೂಲಿ ಅಲ್ಲ. ಹೇಳ್ತೇನೆ. 3 ಚಾಯ್ ಕುಡಿದ್ರ, ಮತ್ತೆ 3 ಇದು ಬಿಸ್ಕೆಟ್ ತಿಂದ್ರು. ಯಾವುದು ಗುಡ್ಡಿ ಗೊತ್ತಾ? ಗುಡ್ಡಿ ಹೊಸದು. ಮತ್ತೆ ಎಂತಾಯ್ತು ಗೊತ್ತಾ? ಎಂತಾಯ್ತಾ? ದೊಡ್ಡ ದೊಡ್ಡ ಮರ ಎಲ್ಲಿದೆ ಅಂತ ಕೇಳಿದವರು. ಹೌದಾ? ಮತ್ತೆಂತ? ನಾನು ಹೇಳಲೇ ಇಲ್ಲ. ಮತ್ತೆ ಅವ್ರು ಸಾಯಿಸ್ತೇನೆ, ಹೋಟೆಲ್ ಬಡಿ ಮಾಡ್ತೇನೆ, ಅಂಗಡಿ ಬಡಿ ಮಾಡ್ತಾನೆ, ಹಾಗೆ ಹೀಗೆ ಹೇಳಿದ್ರ. ನೀನು ಕಾಲ್ ಮಾಡುದಲ್ಲ, ನಂಗೆ ಆಗ ಎಂತ ಸ್ಥಳಿಗೆ ಹೋಗ್ಲಿಲ್ಲ ಮಾರಿ. ನೀನು ಹೇಳಿ, ಏನು ಹೇಳಿ? ನಾನು ಅವ್ರಿಗೆ ಲೆಫ್ಟ್ ರೈಟ್ ಎಲ್ಲ ದಾರಿ ತಪ್ಪಿಸಿ ಬಿಟ್ಟೆ. ಇವತ್ತು ಒಳ್ಳೇದು, ನಾಳೆ ಸಾಯಿಸ್ಲಿಕ್ಕೆ ಬರ್ತಾನಂತೆ ಸಿಗ್ಲಿಲ್ಲ ಅಂದ್ರೆ. ಎಲ್ಲರಿಗೊಂದು ಉಪಾಯ ಮಾಡುವ. ಎಂತ ಮಾಡುದಾ? ನಂಗೆ ಹೆದರಿಕೆ ಆಗ್ತದೆ.
ಅವರಿಗೆ ಭಯ ಹುಟ್ಟಿಸಬೇಕು. ಹೇಗೆ? ಬನ್ನಿ ನಾನು ಪ್ಲಾನ್ ಮಾಡಿ ಹೇಳ್ತೇನೆ. Next day. ಎಂತಾಯ್ತು? ಅಲ್ಲಿ ನಾನು ಹೇಳಿಲ್ಲ, ಯಾಕಂದ್ರೆ ಅಲ್ಲಿ ಭೂತದ ಕಾಟ ಇದೆ. ಸುಮ್ಮನೆ ಬಿಟ್ಟೇನೆ ಇಲ್ಲ. ರಣಮು ಅಲ್ಲಿ ತುಂಬಾ ಮರದಲ್ಲಿ ಇರುದಲ್ಲ, ಕಾಡಿನ ಹತ್ತಿರ. ಅಲ್ಲಿ ಹೋಗ್ಬೇಡಿ. ಅಲ್ಲಿ ದೆವ್ವಗಳುಂಟು, ಹೋಗ್ಬೇಡಿ. ಅದೇ ಚಾದನ ನಿಮ್ಗೆ ಹೇಳಿದ್ದು. ಇಲ್ಲ, ಅವನ ವಿಷಯ ನೀನು ಕೇಳ್ತೀಯ ಅಲ್ವಾ? ಸಾಯ್ಸ ನಾನು ಸಾಯ್ಸ ಬೇಡದಾನೆ ಇಲ್ಲ, ಬೇಡದಾನೆ ಹೋಗುದು, ಬೇಡದಾನೆ ಅಲ್ಲಿ ಭೂತ ಉಂಟಲ್ಲ, ಬೇಡದಾನೆ ಹೋಗುದು. ನಿಜ ಹೇಳು. ಹೋಗ್ಬೇಡಿ ಮಾರ, ಅಲ್ಲಿ ಭೂತಗಳ ಕಾಟ ಉಂಟು. ಬೇಡದಾನೆ ಹೋಗುದು. ನಿಜ ಹೇಳ. ಹಿಂಗೆ ಎಷ್ಟು ಹೇಳಿದ್ದು? ಬೇಡದಾನೆ ಹೋಗುದು. ಹೋಗ್ತೇವೆ, ಯಾರಂತ ಹೋಗ್ತೇವೆ ನಾವು. ಬಾರ. ಪ್ರಾರ್ಥನೆ. ಮೊಬೈಲ್ ಅಕ್ಷಯ್, ಮೊಬೈಲ್. ಆ ಚಾದವನಲ್ಲಿ ಹೇಳಿದ್ದು ರೈಟ್ ಹೋಗು, ಲೆಫ್ಟ್ ಹೋಗು, ರೈಟ್ ಹೋಗು. ಹೌದಾ? ಹೋಗ. ರೈಟ್, ಲೆಫ್ಟ್, ರೈಟ್. ಇಲ್ಲಿ ಎಷ್ಟೊಂದು ಮರಗಳಿವೆ ನೋಡೇ. ಇದರನ್ನು ಕಡಿದು ನಾವು ಹಣ ಮಾಡೋಣ, ಕೋಟ್ಯಾಧಿಪತಿ ಆಗೋಣ. ಯಾರ ಮುಖ ನೋಡ್ತೀಯ? ಕಡಿಯ. ಹಲೋ ದನಿ. ಮರ ಸಿಕ್ಕಿದ್ದು ದನಿ. ಅವನು ಹೇಗಿದ್ದಾನೆ ಉಮೇಶ? ಸತ್ತೋದ್ನಾ? ಅವನು ಸಾಯಿಲೆ ಬಿಡಿ, ಅವನು ಯಾರಿಗೆ ಬೇಕು? ನಾವು ಕೆಲಸವನ್ನು ಮಾಡುವುದೇ ಇಲ್ಲಲ್ವಾ? ಮತ್ತೆ ನೀವೇಗಿದ್ದೀರಿ? ದನಿ ಬಿಡಿ, ದನಿ ಮಾಡಬೇಡ ದನಿ. ಹೌದಾ? ಬಿಡಿ. ನಮ್ಮ ಅವರಿಬ್ಬರು ಜನರು ಕೆಲಸ ಮಾಡ್ತಾ ಇದ್ದಾರೆ. ಆಯ್ತಾಯ್ತು. ಇಲ್ಲ, ನಾವು ಮರ ಕಡಿದು ಆಮೇಲೆ ಬರುದು. ಅವರು 2 ದಿವಸ ಬಿಟ್ಟು ಬರುದು ನಾವು. ಅವರಿದ್ದಾರೆ, ರಮೇಶ ಮತ್ತು ಗಣೇಶ. ರಮೇಶ ಎಲ್ಲಿಗೆ ಹೋಗಿದ್ದೀರಿ? ರಮೇಶ, ರಮೇಶ, ಗಣೇಶ ಹಲೋ.
ನಮಸ್ಕಾರ. ಇಲ್ವಾ ಇವತ್ತು ಎಲ್ಲ ಹೋಗಿದೆ. ನೀವು ಹೇಳ್ತೀವಿ ನಿಜ. ಅಲ್ಲಿ ದೈವಗಳಿದೆ. ನಾನು ಹೇಳಿದೆ ನಿಮಗೆ. ನಮ್ಮ 2 ಜನರು ಹೋಗಿದ್ದಾರೆ. ಆಯ್ತು, ಅಲ್ಲಿ ಕೂತ್ಕೊಳ್ಳಿ. ನಾನು ನನ್ನ ಮಿತ್ರನ ಕರಿದ್ದೇನೆ. ಚಾಟ್ ಆಯ್ತಾ ಭಾಸ್ಕರ? ಚಾಟ ಇವನಿಗೊಂದು. ಹಲೋ, ರಪ್ಪ ಬಾವ ಬಂದಿದ್ದಾನೆ. ಹಲೋ, ರಪ್ಪ ಬಾವ ಬಂದಿದ್ದಾನೆ. ನೋಡವ ಬಂದಿದ್ದಾನೆ ಅಲ್ಲಿ. ನೀವೆಲ್ಲ ಯಾರು? ಅವನ ಮಿತ್ರರಿಂದ ಸಹ ಮಾಡುದಿಲ್ಲ. ಹೆದರಬೇಡಿ, ನೀವು ಕೂತ್ಕೊಳ್ಳಿ. ಚಾ ಎಲ್ಲ ಚೆಲ್ಲಿದು ಮಾರೆ. ಎಂತ? ಆಯ್ತು. ನೀವೆಲ್ಲ ಯಾರು ನೀವು? ನೀವೆಲ್ಲ ಯಾರು? ನೀವು ಕಾಡಿಗೆ ಯಾಕೆ ಹೋದದ್ದು? ನಾವು ಮರ ಕಡ್ಲಿಕ್ಕೆ ಹೋಗಿದ್ದೆವು ನಾವು. ಯಾರು ಹೇಳಿದ್ದು ನಿಮಗೆ ಹೋಗ್ಲಿಕ್ಕೆ? ನಮ್ಮ ದನಿ ಹೇಳಿದ್ದು. ಅವ್ರ ಹೆಸರೆಂತ? ಅವರ ಹೆಸರು ಜೀತೇಶ್ ಅಂತ. ಹೌದಾ? ನಾವು ನಮ್ಮ 2 ಜನರು ಕೆಲಸ ಮಾಡುವವರು ಕಾಣೆಯಾಗಿದ್ದಾರೆ. ಅವರನ್ನು ಊಟದವರು ಕರ್ಕೊಂಡೋಗಿದ್ದಾರೆ. ನೀವು ನಮ್ಮನ್ನು ದಯವಿಟ್ಟು ಸಹಾಯ ಮಾಡಿ. ಬಂದ್ರ ಗಣೇಶ, ರಮೇಶ, ಗಣೇಶ ಅಲ್ಲಿ ನೋಡಿ, ಅಲ್ಲಿ ಆಚೆ. ರಮೇಶ, ಎಲ್ಲೋಗಿದ್ದೀರಿ? ನಿಮ್ಮನ್ನು ಯಾರು ಕರ್ಕೊಂಡು ಹೋಗಿದೆ? ನಿಜ ಹೇಳ. ಯಾರು? ಆಯ್ತು, ನಾನೇನು ಮಾಡಿದೆ ನಿಮಗೆ? ಆಯ್ತು. ಇನ್ನು ಮುಂದೆ ನಾವು ಮರ ಕಡಿಯಬಾರ್ದು, ಗೊತ್ತಾಯ್ತಲ್ಲ ಈಗ? ಆಯ್ತು, ನಾವು ಹೋಗೋಣ. ಇನ್ನು ಮುಂದೆ ಮರ ಕಡಿಯಬೇಡಿ, ಅದು ಕೆಟ್ಟ ಕೆಲಸ. ನಿಮಗೆ ಯಾರು ಹೇಳಿದ್ದು? ಹಾಗಾದ್ರೆ ನಿಮ್ಮ ಮನೆಯಲ್ಲಿರುವ ಮರವನ್ನು ನೀವು ಕಡಿತೀರಾ? ಇಲ್ಲ, ಅದು ನಮ್ಮ ಮರ ಅಲ್ವಾ? ನಿಮಗೆ ಯಾಕೆ? ಹಾಗೆ ಈ ಕಾಡಿನ ಮರಗಳು ಈ ದೇಶದಲ್ಲಿರುವ ಎಲ್ಲರ ಮರಗಳು. ಆಯ್ತು, ಇನ್ನು ಮುಂದೆ ನಾವು ಮರ ಕಡಿಯೋದಿಲ್ಲ. ಮರ ಕಡಿಯೋರನ್ನು ನಿಂತೇನೆ. ನನ್ನನ್ನು ಕ್ಷಮಿಸ್ಬಿಡು, ಆಯ್ತಾ? ಕ್ಷಮಿಸ್ಬಿಡು. ನೋಡು, ಇನ್ನು ಭಗವತಿ ಶಾಲೆಯಲ್ಲಿ ವನಮಹೋತ್ಸವ ದಿನ ಆಚರಿಸುತ್ತಾರೆ. ನಾವು ಅಲ್ಲಿ ಹೋಗಿ ಗಿಡಗಳನ್ನು ಶಾಲೆಗೆ ಕೊಡೋಣ, ಉಡುಗೊರೆಯಾಗಿ ಕೊಡೋಣ. ಆಯ್ತು. ಇಲ್ಲಿ ಮರ ಕಡಿಯೋ ಶಬ್ದ ಕೇಳ್ತದಲ್ಲ, ನೋಡೋಣ ಯಾರು. ನಿನಗೆ ಯಾರ ಇಲ್ಲಿ ಮರ ಕಡ್ಲಿಕ್ಕೆ ಹೇಳ್ತದು? ಯಾರ? ಇಲ್ಲಿ ಮರ ಕಡಿಯಬೇಡ. ಇಲ್ಲಿಂದ ಹೋಗಾಯ್ತಾ? ಹೋಗು ಇಲ್ಲಿ. ನಮಸ್ತೆ ಟೀಚರ್. ನಮಸ್ತೆ ಮಕ್ಕಳೇ. ಏನು ಕೈಯಲ್ಲೆಲ್ಲ ತುಂಬಾ ಗಿಡಗಳನ್ನು ಹಿಡ್ಕೊಂಡು ಬಹಳ ಬೇಗ ಬಂದಿದ್ದೀರಲ್ಲ ಶಾಲೆಗೆ? ಇವತ್ತು ವನಮಹೋತ್ಸವ ದಿನ. ಹೌದು, ಇವತ್ತು ವನಮಹೋತ್ಸವ. ಇದರ ಬಗ್ಗೆ ನಿಮಗೆ ಏನಾದರೂ ತಿಳಿದಿದೆ ಮಕ್ಕಳೇ? ಇದರ ಮಹತ್ವವೇನು? ವನಮಹೋತ್ಸವ ಎಂದರೆ ಗಿಡವನ್ನು ನಾಡುವುದು. ಹಾಗೆ ತಿಮ್ಮಕ್ಕನವರು ಎಲ್ಲರಿಗೂ ಗೊತ್ತಿರುವಲ್ಲ, ಅವರು ಎಷ್ಟೋ ಕಷ್ಟದಿಂದ ಎಷ್ಟೋ ಗಿಡಗಳನ್ನು ನಾಡುತ್ತಾರೆ. ಅವರ ಕಷ್ಟ ಯಾರಿಗೂ ಗೊತ್ತಿಲ್ಲ, ನಮಗೆ ಮಾತ್ರ ಸ್ವಲ್ಪ ಜನರಿಗೆ ಗೊತ್ತಿರಬಹುದು. ಆದರೆ ಹಾಗೆ ಅವರು ಆಗ ಮುಂದಿನ ಕಾಲದಲ್ಲಿ ಹೇಗಿರುವರು, ಈಗ ನೋಡಿ ಯಾವ ಸ್ಟೇಜಿಗೆ ಎತ್ತಿದ್ದಾರೆ. ಈಗೊಂದು ಉದಾಹರಣೆಗೆ, ಈಗ ಕಲಾಶಾಲೆಯಲ್ಲಿ ಒಂದು ಹುಡುಗಿದ್ದು, ಅವಳಿಗೆ ಒಂದು ಪರೀಕ್ಷೆಗೆ ಸಿದ್ಧರಾಗಲಿಕ್ಕೆ ತುಂಬಾ ಕಲಿತಿದ್ದಳು. ಎಷ್ಟು ಕಲಿತರೂ ಅವಳಿಗೆ ಎಲ್ಲ ಪ್ರಶ್ನೆ ಉತ್ತರ
ಕಲೀಲಿಕ್ಕೆ ಸರಿಯಾಗುತ್ತಿರ್ಲಿಲ್ಲ. ಆಗ ಅವಳ ಅಮ್ಮ ಹೇಳಿದ್ರು, ಏನಾಗಲ್ಲ, ಪರವಾಗಿಲ್ಲ, ನಿಂಗೆ ಎಷ್ಟು ಗೊತ್ತೋ ಅಷ್ಟು ಬರೆದ್ರೆ ಸಾಕು. ಆಗ ಶಾಲೆಗೆ ಅವಳು ಮುಟ್ಟಿತು. ಶಾಲೆಯಿಂದ ಟೀಚರ್ ಕ್ವಶನ್ ಪೇಪರ್ ಅಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದ್ರು. ಆಗ ಎಲ್ಲ ಮಕ್ಕಳು ಮತ್ತು ಟೀಚರ್ ಕ್ಲಾಸ್ನ ಹೊರ ಬಂದು ಎಲ್ಲ ಮಕ್ಕಳಿಗೆ ಸಂತೋಷ ಆಯ್ತು, ಟೀಚರ್ ಇಲ್ಲಲ್ಲ, ಕಾಪಿ ಮಾಡಿ ಬರೆಯೋಣ ಅಂತ. ಆಗ ಎಲ್ಲಾ ಮಕ್ಕಳು ಕಾಪಿ ಮಾಡಿದ್ರು. ಖಾಲಿ ಆ ಕಲಿತ ಹುಡುಗಿ ಮಾತ್ರ ಅವಳು ಎಷ್ಟು ಕಲಿತು ಬಂದದಷ್ಟೇ ಅವಳಾಗಿ ಆ ಉತ್ತರವನ್ನು ಬರೆದ್ರು. ಆಗ ಒಂದು ಸೈಡಿಂದ ಟೀಚರ್ ಎಲ್ಲರನ್ನು ಗಮನಿಸುತ್ತಿದ್ದರು. ಆಗ ಎಲ್ಲ ಟೀಚರ್ ಎಲ್ಲರೂ ನೋಡುವಾಗ ಎಲ್ಲರೂ ಕಾಪಿ ಮಾಡುತ್ತಿದ್ದಾರೆ. ಮಾತ್ರ ಖಾಲಿ ಇವಳು ಮಾತ್ರ ಕಾಪಿ ಮಾಡದೆ ಅವಳು ಯಾವುದು ಕಲಿತದು ಅದನ್ನೇ ಬರುತ್ತಿದ್ದಳು. ಆಗ ನೆಕ್ಸ್ಟ್ ಡೇ ರಿಸಲ್ಟ್ ಬಂತು. ಎಲ್ಲರಿಗೂ 25ರಲ್ಲಿ 25, ಖಾಲಿ ಈ ಹುಡುಗಿಗೆ ಮಾತ್ರ 25ರಲ್ಲಿ 20. ತುಂಬಾ ಬೇಸರವಾಯಿತು. ಆಗ ಟೀಚರ್ ಕರೆದ್ರು, ನೀನಿಲ್ಲಿ ಬಾ. ಎಲ್ಲರ ಹತ್ರ ಹೇಳಿದ್ರು, ಎಲ್ಲರೂ ಇವಳಿಗೆ ಸರಿಯಾಗಿ ಚಪ್ಪಳೆ ಕೊಟ್ಟಿ ಅಂತ. ಆಗ ಅವಳು ಕೇಳ್ತಾಳೆ ಟೀಚರಲ್ಲಿ, ಯಾಕೆ ಟೀಚರ್ ನಂಗೆ ಇಷ್ಟು ಜನ ಚಪ್ಪಳೆ ಹೊಡಿತಿದ್ದಾರೆ? ಆಗ ಅವಳು ಹೇಳ್ತಾಳೆ, ಟೀಚರ್ ಹೇಳ್ತಾರೆ, ನೀ ಎಲ್ಲರೂ ಕಾಪಿ ಮಾಡಿ ಬರೆದು 25 ಮಾರ್ಕ್ ತೆಗೆದು, ಮತ್ತೆ ನೀನ್ ಮಾತ್ರ ಕಲಿತು ಏನು ಕಾಪಿ ಮಾಡಿದಿ ಖಾಲಿ 20 ಮಾರ್ಕ್ ತೆಗೆದು, ಇದೇ ದೊಡ್ಡ ಮಹಾಕಾರ್ಯವಲ್ಲವೇ? ಇದೇ ದೇವರು ನೋಡ್ತಾರೆ, ಎಷ್ಟು ಕಷ್ಟ ಬಂದ್ರು ಸಹ ದೇವರು ನೋಡ್ತಾರೆ. ಈಗ ಭೂಮಿ ತಿರುಗ್ತಿದೆ, ನಮಗೆ ಗೊತ್ತಾಗುದಿಲ್ಲಲ್ಲ. ಹಾಗೆ ದೇವರು ನಮ್ಮನ್ನು ಒಂದೊಂದು ದಿವಸ ಆಗುವಾಗ ಮೇಲೆ ಮೇಲೆ ತಾಡ್ತಿದ್ದಾರೆ. ಮತ್ತೆ ನಮಗೆ ಗೊತ್ತಿಲ್ಲ, ನಮ್ಮ ಕಷ್ಟ ಪರಿಹಾರಕ್ಕಾಗಿ ದೇವರನ್ನ ಎಷ್ಟೆಷ್ಟು ದೇವಸ್ಥಾನ ಹೋಗಿ ಬೇಡ್ತೀವಿ. ಅದರಲ್ಲಿ ಈಗೇನೆ ಈಗ ದೇವರು ಕೊಟ್ಟ ವರವೇ ಪರಿಸರವನ್ನು ಗೊತ್ತುಂಟು, ಕಡಿಬಾರ್ದು. ಆದ್ರೆ ಸಹ ಇದನ್ನು ಕಂಟಿನ್ಯೂ ಇದು ಮಾಡುದಿಲ್ಲ. ಆದ್ರೆ ಸಹ ನಾವು ಈಗ ಇವತ್ತೊಂದು ವನ ಮಹೋತ್ಸವ ಅಲ್ಲ, ಎಲ್ಲರೂ ಮನೆಗೆ ಹೋಗಿ ಒಂದು ಗಿಡ ಸಹ ನಡೆಯಬೇಕು. ಥ್ಯಾಂಕ್ ಯು. ಬಹಳ ಚಂದವಾಗಿ ಮಾತಾಡಿದ್ದಾನೆ. ಹೌದು, ನಾವು ಯಾವುದಾದ್ರೂ ಕಾರ್ಯಕ್ರಮ ಆಗುವಾಗ ಬಹಳ ಬೆಲೆ ಬಾಳುವಂತ ಉಡುಗೊರೆಗಳನ್ನು ಕೊಡುತ್ತೇವೆ, ಹೌದಲ್ವೇ? ಹೌದು. ಹಾಗೆ ಕೊಡಬಾರದು. ನಾವು ಪ್ರತಿಯೊಂದು ಉಡುಗೊರೆ ಕೊಡುವ ಬದಲು ನಾವು ಒಂದೊಂದು ಗಿಡವನ್ನು ಉಡುಗೊರೆಯಾಗಿ ಕೊಟ್ಟರೆ ಒಳ್ಳೆಯದಲ್ವೇ ಮಕ್ಕಳೇ? ಹೌದು ಟೀಚರ್. ಹಾಗೆ ಕೊಟ್ಟರೆ ನಮ್ಮ ಸುತ್ತಮುತ್ತಲ ಪರಿಸರವೆಲ್ಲ ಸ್ವಚ್ಛವಾಗ್ತದೆ, ಸದಾ ಹಚ್ಚ ಹಸಿರಾಗಿರ್ತದೆ, ಹೌದಲ್ವೇ? ಹೌದು. ಅಂದಾಗೆ ಯುವಕ ಮಂಡಲದವರು ಶಾಲೆಗೆ ಬಂದಿದ್ದಾರೆ. ಬನ್ನಿ. ನಾವೆಲ್ಲರೂ ಬಂದ ಕಾರಣ ಬಹಳ ಸಂತೋಷ. ನಮ್ಮ ಶಾಲೆಯ ಬಗ್ಗೆ ನೀವು ಉತ್ತಮ ಅಭಿಮಾನವನ್ನು ಇಟ್ಟುಕೊಂಡಿದ್ದೀರಿ. ನಾವು ನಮ್ಮ ಶಾಲೆಯ ಸುತ್ತಮುತ್ತ ನಮ್ಮ ಮಕ್ಕಳಿಂದ ಹಲವಾರು ಗಿಡಗಳನ್ನು ನೆಡ್ತೇವೆ. ನಮ್ಮ ಶಾಲೆಯ ಪರಿಸರ ನಾವು ಸದಾ ಹಚ್ಚ ಹಸಿರಾಗಿರಿಸ್ತೇವೆ. ಗಿಡ ನಡಿ ಗಿಡ ನಡಿ ಗಿಡ ನಡಿ, ಮನೆಯ ಮುಂದೊಂದು ಗಿಡ ನಡಿ, ಮನೆಯ ಹಿಂದೊಂದು ಗಿಡ ನಡಿ, ನೆಟ್ಟ ಗಿಡಕ್ಕೆ ನೀರು ಹಾಕಿ ಬಾಳು ಕೊಡಿ. ಗಿಡ ನಡಿ ಗಿಡ ನಡಿ ಗಿಡ ನಡಿ, ಮನೆಯ ಮುಂದೊಂದು ಗಿಡ ನಡಿ, ಮನೆಯ ಹಿಂದೊಂದು ಗಿಡ ನಡಿ, ನೆಟ್ಟ ಗಿಡಕ್ಕೆ ನೀರು ಹಾಕಿ ಬಾಳು